Krishna 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 Hare 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 Rama 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 Hare 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 Krishna 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 Hare 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 Rama Rama Rama. ಮ್ಯೂಟ್ ಆದ್ರಿ ಮತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಸದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ सहगण ललिता श्री विशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्ता नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे. जय जय श्री चैतन्य जय नित्यानंद जय द्वैत चंद्र जय गौर भक्तवृंद. जय जय श्री चैतन्य जय नित्यानंद जय द्वैत चंद्र जय गौर भक्तवृंद. जय जय श्री चैतन्य जय नित्यानंद जय द्वैತ ಚಂದ್ರ ಜಯ ಗೌರ ಭಕ್ತವೃಂದ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆ ನನ್ನ ಧ್ವನಿ? ಹಾ, ಕೇಳಿಸ್ತಿದೆ ಮಾತಾಜಿ. ಹಾ, ಓಕೆ. ಸೊ ಇವಾಗ ನಾವು ಚೈತನ್ಯ ಚರಿತಾಮೃತ ಆದಿಲೀಲಾ ಮೊದಲನೇ ಸಂಪುಟವನ್ನ ಓದ್ತಾ ಇದೀವಿ. ಅದರಲ್ಲಿ 7ನೇ ಅಧ್ಯಾಯವನ್ನ ನಾವು ಓದ್ತಾ ಇದೀವಿ. ಸೊ ನಾವ್ ಇಲ್ಲಿ ತನಕ ನಾವು ಚೈತನ್ಯ ತತ್ವ, ನಿತ್ಯಾನಂದ ತತ್ವ, ಅದ್ವೈತಾಚಾರ್ಯರ ತತ್ವನ ನಾವು ತಿಳ್ಕೊಂಡಿದೀವಿ. ಈಗ ನಾವು ಪಂಚತತ್ವವನ್ನ ನಾವು ತಿಳ್ಕೊತಾ ಇದೀವಿ ಈಗ. ಸೊ ನಾವು ಇಲ್ಲಿ ತನಕ ನಾವು ಚೈತನ್ಯ ಮಹಾಪ್ರಭುಗಳು ಅವರು ಹೇಗೆ ಎಲ್ಲರಿಗೂ ಸಹ ಈ ಒಂದು ಕೃಷ್ಣ ಪ್ರೇಮವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಸನ್ಯಾಸತ್ವವನ್ನ ತಗೊಂಡು ಅವರು ಈ ಕೃಷ್ಣ ಪ್ರೇಮವನ್ನ ಎಲ್ಲರಿಗೂ ಹಂಚ್ತಾ ಇದೆ ಅಂತ ನಾವು ನೋಡಿದ್ವಿ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಈಗ ಪ್ರಕಾಶಾನಂದ ಸರಸ್ವತಿ ಅವರ ಬಳಿ ಅವರನ್ನ ಭೇಟಿ ಮಾಡಿದ್ದಾರೆ. ಸೊ ಇದನ್ನು ಸಹ ಭಗವಂತನ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಉದ್ದೇಶ ಏನು ಅಂತಂದ್ರೆ ಆ ಸಮಯದಲ್ಲಿ ಹೆಚ್ಚು ಜನ ಮಾಯಾವಾದವನ್ನೇ ಅವರು ಅಂದ್ರೆ ಫಾಲೋ ಮಾಡ್ತಾ ಇರ್ತಾರೆ. ಸೊ ಇವಾಗ ಪ್ರಕಾಶಾನಂದ ಸರಸ್ವತಿ ಅವರು ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅವರ ಅನುಯಾಯಿಗಳೆಲ್ಲರನ್ನೂ ಸಹ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಆ ಮುಖ್ಯಸ್ಥನನ್ನೇ ಅವರು ಕೃಷ್ಣ ಪ್ರಜ್ಞೆ ಕಡೆ ಕರ್ಕೊಂಡ್ ಬರ್ಬೇಕು ಅನ್ನೋದು ಇವಾಗ ಚೈತನ್ಯ ಮಹಾಪ್ರಭುಗಳ ಅವರ ಒಂದು ಉದ್ದೇಶ ಆಗಿದೆ. ಸೊ ಅದಕ್ಕೋಸ್ಕರ ಅವ್ರು ಇವಾಗ ಒಂದು ಸಂದರ್ಭವನ್ನ ಅವ್ರು ಇವಾಗ ಏರ್ಪಡಿಸಿದ್ದಾರೆ. ಸೊ ಆ ಬ್ರಾಹ್ಮಣ ಬಂದು ಚೈತನ್ಯ ಮಹಾಪ್ರಭುಗಳನ್ನ ಅವರ ಮನೆಗೆ ಇವಾಗ ಆಹ್ವಾನ ಮಾಡಿದ್ದಾರೆ. ಇವಾಗ ಅವರ ಮನೆಯಲ್ಲಿ ಪ್ರಕಾಶಾನಂದ ಸರಸ್ವತಿಯವರ ಜೊತೆ ಈಗ ಚೈತನ್ಯ ಮಹಾಪ್ರಭುಗಳು ಇವಾಗ ಮಾತುಕತೆಯನ್ನ ಅವ್ರು ನಡೆಸ್ತಾ ಇದ್ದಾರೆ. ಆ ಸಮಯದಲ್ಲಿ ಅವ್ರು ಕೇಳ್ತಾ ಇದ್ದಾರೆ, ಸೊ ನೀನು ಇವಾಗ ಕೇಶವ ಭಾರತಿಯವರ ಹತ್ರ ನೀನು ಸನ್ಯಾಸತ್ವವನ್ನ ತಗೊಂಡಿದ್ಯಾ. ಸನ್ಯಾಸಿಗಳು ಧ್ಯಾನವನ್ನ ಮಾಡ್ತಾರೆ ಮತ್ತೆ ವೇದಾಧ್ಯಯನವನ್ನ ಮಾಡ್ತಾರೆ. ಆದ್ರೂ ನೀನು ಸನ್ಯಾಸತ್ವವನ್ನು ತಗೊಂಡ್ರು ಸಹ ಒಂದು ಧರ್ಮಾಂಧನಾಗಿ ನಡ್ಕೋತಾ ಇದೆಯಲ್ಲ, ನೀನು ನರ್ತನ ಮಾಡ್ತೀಯಾ, ಮತ್ತೆ ಹರಿನಾಮವನ್ನ ನೀನು ಹೇಳ್ತಾ ಇರ್ತೀಯಾ, ಅಂದ್ರೆ ಹುಚ್ಚನ ಹತ್ರ ನೀನು ವರ್ತನೆ ಮಾಡ್ತೀರಾ, ನನ್ಗೆ ಇದು ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ ಚೈತನ್ಯ ಮಹಾಪ್ರಭುಗಳು ಅವ್ರಿವಾಗ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ನನ್ನ ಗುರುಗಳು ನಿನಗೆ ವೇದಾಧ್ಯಯನ ಮಾಡುವಷ್ಟು ನಿನಗೆ ಜ್ಞಾನ ಇಲ್ಲ, ನೀನು ಒಬ್ಬ ಮೂರ್ಖ ಇದೆಯಾ. ಸೊ ನೀನು ಹರಿನಾಮವನ್ನ ಮಾತ್ರ ಹೇಳು ಅಂತ ಹೇಳ್ಬಿಟ್ಟು ನನ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಅದಕ್ಕೋಸ್ಕರ ಈ ಹರಿನಾಮವನ್ನ ಹೇಳ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈಗ ಹರಿನಾಮದ ಮಹತ್ವವನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಈಗ ಹರಿನಾಮದ ಮಹತ್ವ ನಮ್ಗೆ ಹೇಳ್ತಾ ಬಂದ್ರು ಅಲ್ವಾ ಚೈತನ್ಯ ಮಹಾಪ್ರಭುಗಳು. ಸೊ ಮತ್ತೆ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಬಂದ್ರು. ಈ ಕಲಿಯುಗ ಹೌದು ದೋಷಪೂರಿತವಾಗಿದೆ, ದೋಷಗಳ ಸಾಗರ ಅಲ್ವಾ. ಆದ್ರೆ ನಮ್ಗೆ ಈ ಕಲಿಯುಗದಲ್ಲಿ ಒಂದು ತುಂಬಾ ಮುಖ್ಯವಾದಂತ ವರವನ್ನ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಬರೀ ಕೇವಲ ನಾಮ ಜಪ ಮಾತ್ರದಿಂದಲೇ ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು ಅಲ್ವಾ. ನಾವು ನೋಡಿದ್ವಿ ಸತ್ಯಯುಗದಲ್ಲಿ
ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಕಾಡಿಗೆ ಎಲ್ಲವನ್ನ ತ್ಯಜಿಸಿ ಅವರು ಕಾಡಿಗೆ ಹೋಗಿ ತಪಸ್ ಮಾಡ್ಬೇಕಾಗಿತ್ತು. ದ್ವಾಪರ ಇದು ತ್ರೇತಾಯುಗದಲ್ಲಿ ಅವರು ಯಾಗ ಯಜ್ಞಗಳನ್ನ ಮಾಡ್ಬೇಕಾಗಿತ್ತು. ದ್ವಾಪರ ಯುಗದಲ್ಲಿ ಅವರು ಅರ್ಚನೆಯನ್ನ ಮಾಡ್ಬೇಕಾಗಿತ್ತು. ಆದ್ರೆ ಇಲ್ಲಿ ಕಲಿಯುಗದಲ್ಲಿ ಬರೀ ನಾಮ ಜಪದಿಂದ ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಪ್ರಭುಪಾದರನ್ನು ಸಹ ನಮ್ಗೆ ಅದರ ವಿವರಣೆಯನ್ನು ನಮ್ಗೆ ಕೊಡ್ತಾ ಇದ್ದಾರೆ. ಸೊ ಇದು ನಮ್ಗೆ ಶ್ಲೋಕ 76ರಲ್ಲಿ ತುಂಬಾ ಮುಖ್ಯವಾದಂತಹ ಶ್ಲೋಕ, ಎಲ್ಲರೂ ಬಾಹೆಟ್ ಮಾಡ್ಕೋಬೇಕಾಗಿರುವಂತ ಶ್ಲೋಕ. ಹರೈರ್ನಾಮ ಹರೈರ್ನಾಮೈವ ಕೇವಲಂ ಕಲೌ ನಾಸ್ತಿ ಏವ ಗತಿರನ್ಯತ ಅಲ್ವಾ. ಈ ಒಂದು ಕಲಿಯುಗದಲ್ಲಿ ಬೇರೆ ನಮ್ಗೆ ಅನ್ಯ ಮಾರ್ಗ ಇಲ್ಲ ಅಂತ ಹೇಳ್ಬಿಟ್ಟು ಮೂರ್ ಸತಿ ಹೇಳ್ತಾ ಇದಾರೆ. ಅಂದ್ರೆ ನಮ್ಗೆ ಅದರ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹರಿನಾಮವನ್ನ ಬಿಟ್ರೆ ಈ ಕಲಿಯುಗದಲ್ಲಿ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕಂತಂದ್ರೆ ಇನ್ಯಾವುದೇ ಒಂದು ಮಾರ್ಗ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಏನನ್ನ ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸಲು ಸತ್ಯಯುಗದಲ್ಲಿ ಧ್ಯಾನವನ್ನು, ತ್ರೇತಾಯುಗದಲ್ಲಿ ಪ್ರಭು ವಿಷ್ಣುವನ್ನ ಸಂತುಷ್ಟಿಗೊಳಿಸಲು ಯಜ್ಞವನ್ನು, ದ್ವಾಪರ ಯುಗದಲ್ಲಿ ಪ್ರಭುವನ್ನು ದೇವಾಲಯದಲ್ಲಿ ವೈಭವೋಪೇತವಾಗಿ ಅರ್ಚಿಸುವುದನ್ನು ಶಾಸ್ತ್ರಗಳು ಬೋಧಿಸುತ್ತವೆ ಅಲ್ವಾ. ಇವಾಗ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕಂದ್ರೆ ಸತ್ಯಯುಗದಲ್ಲಿ ಅವರು ಲಕ್ಷಾಂತರ ವರ್ಷ ಬದುಕ್ತಾ ಇದ್ರು. ಅದಕ್ಕೋಸ್ಕರ ಅವರು ಕಾಡಿಗೆ ಹೋಗಿ ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡ್ತಾ ಇದ್ರು ಅಲ್ವಾ, ಭಗವಂತನ ಒರೆಸ್ಕೊಳ್ಲಿಕ್ಕೆ. ನಾವು ನೋಡಿದ್ವಿ ವಾಲ್ಮೀಕಿ ಅವರೆಲ್ಲರೂ ಸಹ 36,000 ವರ್ಷಗಳ ಕಾಲ, 60,000 ವರ್ಷಗಳ ಕಾಲ ಎಲ್ಲ ತಪಸ್ ಮಾಡಿದ್ದಾರೆ ಅಲ್ವಾ. ಅಂದ್ರೆ ಅದು ಸತ್ಯಯುಗದಲ್ಲಿ ಸಾಧ್ಯ ಆಗ್ತಾ ಇತ್ತು. ಮತ್ತೆ ತ್ರೇತಾಯುಗದಲ್ಲಿ ಅವರು ಯಜ್ಞವನ್ನ ಮಾಡ್ತಾ ಇದ್ರು. ಯಜ್ಞವನ್ನ ಮಾಡ್ಲಿಕ್ಕೆ ಅದರ ಉಚ್ಚಾರಣೆಯನ್ನ ನಮ್ಗೆ ಇವಾಗ ಒಂದು ಚಿಕ್ಕ ಒಂದು ಶ್ಲೋಕವನ್ನ ಹೇಳಲಿಕ್ಕೆ ನಮ್ಗೆ ಕಷ್ಟ ಆಗ್ತಿದೆ ಅಲ್ವಾ. ಯಜ್ಞ ಮಾಡ್ಬೇಕಂದಾಗ ಆ ಯಜ್ಞಕ್ಕೆ ಬೇಕಾಗಿರುವಂತಹ ಅಗ್ನಿಯನ್ನು ಸಹ ಆ ಋತ್ವಿಕರು ಆ ಮಂತ್ರದಿಂದನೇ ಅವರು ಅದನ್ನ ಉತ್ಪತ್ತಿ ಮಾಡ್ತಾ ಇದ್ರು, ಆ ಯಜ್ಞಕ್ಕೆ ಬೇಕಾಗಿರುವಂತಹ ಅಗ್ನಿಯನ್ನ ಅಲ್ವಾ. ಅಂದ್ರೆ ಅಂತಹ ಶ್ರೇಷ್ಠರಾದಂತಹ ಋತ್ವಿಕರೆಲ್ಲ ಇರ್ತಾ ಇದ್ರು ಆ ಸಮಯದಲ್ಲಿ. ಮತ್ತೆ ಶುದ್ಧ ಆಕಳಿನ ತುಪ್ಪ ಸಿಗ್ತಾ ಇತ್ತು ಅಲ್ವಾ. ಈಗ ನಮ್ಗೆ ಈ ಯಜ್ಞವನ್ನ ಮಾಡ್ಲಿಕ್ಕೂ ನಾವು ಆಗೋದಿಲ್ಲ. ಮತ್ತೆ ದ್ವಾಪರ ಯುಗದಲ್ಲಿ ಅವರು 1000 ವರ್ಷಗಳ ಕಾಲ ಬದುಕ್ತಾ ಇದ್ರು. ಮತ್ತೆ ಅವರು ವಿಧಿವತ್ತಾಗಿ ಅರ್ಚನೆಯನ್ನ ಮಾಡ್ತಾ ಇದ್ರು ದೇವಾಲಯದಲ್ಲಿ. ಮತ್ತೆ ದೇವರ ಪೂಜೆ ಅಂತ ನಾವೇನ್ ಹೇಳ್ತೀವಿ ಅದನ್ನ ವಿಧಿವತ್ತಾಗಿ ಮಾಡ್ತಾ ಇದ್ರು. ಈಗ ನಮ್ಗೆ ತುಂಬಾ ಫಾಸ್ಟ್ ಅಲ್ವಾ, ನಾವೆಲ್ಲ ದೇವ್ರ ಪೂಜೆನೂ ಸಹ ಫಾಸ್ಟ್ ಆಗಿ ನಾವು ಮಾಡಿ ಆ ನೈವೇದ್ಯವನ್ನು ಫಾಸ್ಟ್ ಆಗಿ ಅರ್ಪಿಸಿ ನಾವು ಓಡ್ತಾ ಇರ್ಬೇಕಾಗತ್ತೆ. ಅದಕ್ಕೋಸ್ಕರ ಕಲಿಯುಗದ ಜನಗಳಿಗೆ ಭಗವಂತ ಕರುಣೆಯನ್ನ ತೋರಿ ನಮ್ಗೆ ಈ ಒಂದು ಹರಿನಾಮವನ್ನ ಕೊಟ್ಟಿದ್ದಾರೆ. ನೀವು ಹರಿನಾಮವನ್ನ ಹೇಳ್ಕೊಳ್ಳಿ, ಅದ್ರಿಂದಲೇ ನೀವು ಈ ಭೌತಿಕ ಪ್ರಪಂಚದಿಂದ ನೀವು ಪಾರಾಗಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾನಾ ಧರ್ಮ ಗ್ರಂಥಗಳಲ್ಲಿ ಖಚಿತಪಡಿಸಲಾಗಿದೆ. ಇದನ್ನ ಸುಮ್ನೆ ಏನೋ ಇಸ್ಕಾನ್ ಅವರೇ ಹೇಳ್ತಾ ಇಲ್ಲ, ಈ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಮಂತ್ರ ಅಲ್ಲ. ಇದನ್ನ ಅನೇಕ ಧರ್ಮ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ ಈ ಹರಿನಾಮದ ಮಹಿಮೆಯನ್ನ. ಶ್ರೀಮದ್ ಭಾಗವತದಲ್ಲಿ ಏನನ್ನ ಹೇಳಿದ್ದಾರೆ ಅಂದ್ರೆ 12ನೇ ಸ್ಕಂದದಲ್ಲಿ 3.51 3ನೇ ಅಧ್ಯಾಯ 51ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಕಲೈರ್ದೋಷ ನಿಧೇರಾಜನ್ ಅಸ್ತಿ ಹಿ ಏಕೋ ಮಹಾನ್ ಗುಣಃ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್. ಸೊ ಕಲಿಯುಗದಲ್ಲಿ ಅನೇಕ ದೋಷಗಳಿವೆ, ದೋಷಗಳ ಸಾಗರ. ಏಕೆಂದರೆ ಜನರನ್ನು ಅನೇಕ ಯಾತನಾಮಯ ಪರಿಸ್ಥಿತಿಗಳಿಗೆ ಗುರಿ ಮಾಡಲಾಗಿದೆ ಅಲ್ವಾ. ಇಲ್ಲಿ ನಮ್ಗೆ ಅಂದ್ರೆ ಈಗ ಆ ಧರ್ಮ ಅನ್ನೋದು ಒಂದೇ ಒಂದು ಕಲ್ಲಿನ ಮೇಲೆ ನಿಂತಿದೆ ಅಲ್ವಾ. ಸೊ ಇಲ್ಲಿ ತುಂಬಾ ಯಾತನಾಮಯವಾದಂತಹ ಬದುಕನ್ನ ನಾವಿಲ್ಲಿ ಬದುಕ್ತಾ ಇದೀವಿ ಅಲ್ವಾ. ನಮ್ಗೆ ಎಲ್ಲರೂ ಹೇಳ್ಬೋದು, ಇಲ್ಲ ನಾವ್ ಈಗ್ಲೇನೆ ತುಂಬಾ ಫಾರ್ವರ್ಡ್ ಆಗಿದೀವಿ, ಮೊದ್ಲೆಲ್ಲ ಇಷ್ಟೊಂದು ನಾವು ಎಂಜಾಯ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದು ಯಾತನಾಮಯ ಅಂದ್ರೆ ಅದೇನೆ. ನಾವ್ ಇವಾಗ ಹೆಚ್ಚು ಹೆಚ್ಚು ಭೌತಿಕ ಪಡೆಯೋ ಹಾಗೆ ನಮ್ಮ ಅಲ್ವಾ. ನಮ್ಮ ಮುಂದೆ ಕುತ್ಕೊಂಡ್ರು ನಮ್ಗೆ ಅಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನಾವ್ ಇವಾಗ ದಾರಿಯಲ್ಲಿ ನಾವು ವೆಹಿಕಲ್ ಅಲ್ಲಿ ಓಡಾಡ್ತಿರ್ಬೇಕಾದ್ರೂ ಅಷ್ಟೇ, ಅಷ್ಟು ನಮ್ಗೆ ಆ ಕಡೆ ಈ ಕಡೆ ಆ ಫ್ಲೆಕ್ಸ್ ಬೋರ್ಡ್ಸ್ ಅಲ್ಲಿ ಅಷ್ಟು ಅಟ್ರಾಕ್ಷನ್ ನಮ್ಗೆ ಬರ್ಸೋ ಅಡ್ವರ್ಟೈಸ್ಮೆಂಟ್ ಗಳಿರುತ್ತೆ ಅಲ್ವಾ. ಮತ್ತೆ ಬೇರೆಯವ್ರು ಮಾತಾಡ್ಬೇಕ್ರು ಸಹ ಇದ್ರ ಬಗ್ಗೆನೇ, ಇಂದ್ರಿಯ ಭೋಗದ ವಿಷಯಗಳ ಬಗ್ಗೆನೇ ಮಾತಾಡ್ತಾರೆ ಅಲ್ವಾ. ಅದಕ್ಕೆ ಪ್ರಭುಪಾದ್ರು ಏನ್ ಹೇಳಿದ್ರು, ಇವಾಗ ಅಮೆರಿಕಾಗ್ ಹೋದಾಗ ನಾವೇನಾದ್ರೂ ಹೋದ್ರೆ ಹಬ್ಬ ನನ್ ಜನ್ಮ ಸಾರ್ಥಕ ಆಯ್ತು, ನಾನು ಅಮೆರಿಕಾಗೆ ಬಂದೆ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಆದ್ರೆ ಪ್ರಭುಪಾದ್ರು ಏನಂತ ಹೇಳ್ತಾರೆ, ಅಯ್ಯೋ ಭಗವಂತ ನಿನ್ ಯಾಕೆ ನನಗೆ ಇಂತಹ ಒಂದು ನರಕಕ್ಕೆ ಕರ್ಕೊಂಡ್ ಬಂದೆ, ನನಗೆ ನಿನ್ನ ಒಂದು ಅಂದ್ರೆ ಯಾವ ಒಂದು ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಆ ಹರಿನಾಮವನ್ನ ಕಿವಿಗೆ ಬೀಳುವಂತಹ ಒಂದು ಯಾವುದೇ ಸಂದರ್ಭನೇ ಇರೋದಿಲ್ಲ ನೋಡಿ. ಅಂತಹ ಹರಿನಾಮ ಬೀಳ್ತಿಲ್ಲ ಅಂದ್ರೆ ಅದು ನರಕಕ್ಕೆ ಸಮಾನ ಅಲ್ವಾ, ಯಾತನಾಮಯ ಜೀವನ ಅಂತ. ಭಗವಂತನ ನಾಮಸ್ಮರಣೆ ಕಿವಿಗಳಿಗೆ ಬೀಳ್ತಾ ಇಲ್ಲ ಅಂದ್ರೆ ಅಲ್ವಾ, ನಾವು ಬೇರೆ ತರ ಯೋಚನೆ ಮಾಡ್ತೀವಿ. ಈ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಬದುಕ್ತಾ ಇರೋದ್ರಿಂದ ನಮ್ಗೆ ಇಲ್ಲಿ ಈ ಒಂದು ಯುಗದಲ್ಲಿ ಹೆಚ್ಚೆಚ್ಚು ಇಂದ್ರಿಯ ತೃಪ್ತಿ ಮಾಡುವಂತಹ ಅವಕಾಶಗಳು ಜಾಸ್ತಿ ಇದೆ, ನಾವು ಚೆನ್ನಾಗೇ ಇದೀವಲ್ವ ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಭಗವಂತನ ಲೋಕಕ್ಕೆ ಹೋಗೋಕೆ ಯಾವುದೇ ಒಂದು ಅವಕಾಶಗಳಿಲ್ಲ, ಅದನ್ನ ನಾವಿಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಈ ಯುಗದಲ್ಲಿ
ಅನೇಕ ಯಾತನಾಮಯ ಪರಿಸ್ಥಿತಿಗಳಿದೆ. ಆದರೆ ಈ ಯುಗದಲ್ಲಿ ಒಂದು ಮಹಾ ದೈವಾನುಗ್ರಹವಿದೆ. ಆದ್ರೂ ಸಹ ನಮ್ಗೆ ಭಗವಂತ ಒಂದು ಅನುಗ್ರಹವನ್ನ ಕೊಟ್ಟಿದ್ದಾರೆ. ಭಗವಂತನೇ ಕೊಟ್ಟಿರುವಂತಹ ಅನುಗ್ರಹ ಏನು ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವುದರ ಮೂಲಕ ವ್ಯಕ್ತಿಯು ಎಲ್ಲ ಐಹಿಕ ಕಾಲುಷ್ಯದಿಂದ ಮುಕ್ತನಾಗುತ್ತಾನೆ. ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರ ಮೂಲಕ ವ್ಯಕ್ತಿಯು ಎಲ್ಲ ಐಹಿಕ ಕಾಲುಷ್ಯದಿಂದ ಮುಕ್ತನಾಗುತ್ತಾನೆ. ಹೀಗೆ ಅವನು ಆಧ್ಯಾತ್ಮಿಕ ಲೋಕಕ್ಕೆ ಉನ್ನತಿಸಲ್ಪಡುತ್ತಾನೆ. ನಾರದರ ಪಂಚರಾತ್ರವೂ ಹರೇ ಕೃಷ್ಣ ಮಹಾಮಂತ್ರವನ್ನು ಹೀಗೆ ಸ್ತುತಿಸುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಜಸ್ಟ್ ಬೇರೆ ಏನು ಮಾಡೋದು ಬೇಡ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರ ಮೂಲಕ ಈ ಎಲ್ಲ ಭೌತಿಕ ಕಲ್ಮಶದಿಂದ ನಾವು ಮುಕ್ತರಾಗಿ ನಾವು ಭಗವಂತ ಲೋಕಕ್ಕೆ ಹೋಗುವಂತಹ ಒಂದು ಏನು ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಈ ಒಂದು ಕಲಿಯುಗದಲ್ಲಿ. ಮತ್ತೆ ನಾರದ ಪಂಚರಾತ್ರವೂ ಸಹ ಈ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆನೇ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲ ವೈದಿಕ ಜ್ಞಾನದ ಸಾರ, 3 ಬಗೆಯ ವೈದಿಕ ಕಾರ್ಯಗಳ ಗ್ರಹಿಕೆ, ಕರ್ಮಕಾಂಡ, ಜ್ಞಾನಕಾಂಡ ಮತ್ತು ಉಪಾಸನಾ ಕಾಂಡ, ಛಂದಸ್ ಅಥವಾ ವೈದಿಕ ಮಂತ್ರಗಳು ಮತ್ತು ದೇವತೆಗಳನ್ನು ಸಂತುಷ್ಟಗೊಳಿಸುವ ಪ್ರಕ್ರಿಯೆಗಳು ಹರೇ ಕೃಷ್ಣ ಎಂಬ 8 ಅಕ್ಷರಗಳಲ್ಲಿ ಅಂತರ್ಗತವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ಈ ಬರೇ ಈ 8 ಪದದಲ್ಲಿ ಎಲ್ಲವನ್ನೂ ಸಹ ಇಲ್ಲಿ ಈ ಅಕ್ಷರದಲ್ಲಿ ಇಟ್ಟಿದ್ದಾರೆ. ಅಂದ್ರೆ ವೈದಿಕ ಜ್ಞಾನದ ಸಾರವನ್ನೆಲ್ಲ ಈ ಒಂದು 8 ಅಕ್ಷರಗಳಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾರದೀಯ ಪಂಚರಾತ್ರದಲ್ಲೂ ಸಹ ಇದನ್ನ ಹೇಳ್ತಾ ಇದ್ದಾರೆ. ಇದು ಎಲ್ಲ ವೇದಾಂತದ ವಾಸ್ತವತೆ. ಅಜ್ಞಾನದ ಸಾಗರವನ್ನು ದಾಟಲಿರುವ ಏಕಮಾತ್ರ ಸಾಧನವೆಂದರೆ ಪವಿತ್ರ ನಾಮದ ಜಪ. ಓಕೆ, ಸಾರಿ. ಹರೇ ಕೃಷ್ಣ ಎಂಬ 8 ಅಕ್ಷರಗಳಲ್ಲಿ ಅಂತರ್ಗತವಾಗಿದೆ. ಇದು ಎಲ್ಲ ವೇದಾಂತದ ವಾಸ್ತವತೆ. ಮಾತಾಜಿ, ಭಾವಾರ್ಥ ಸ್ಕ್ರೋಲ್ ಆಗ್ತಾ ಇಲ್ಲ, ಫ್ರೀಸ್ ಆಗೋಗಿದೆ. ಹರೇ ಕೃಷ್ಣ ಎಂಬ 8 ಅಕ್ಷರಗಳಲ್ಲಿ ಅಂತರ್ಗತವಾಗಿದೆ. ಇದು ಎಲ್ಲ ವೇದಾಂತದ ವಾಸ್ತವತೆ ಅಲ್ವಾ. ನಾವಿವಾಗ ವೇದಗಳನ್ನ ಓದಿದಾಗ ನಾವೇನ್ ಮಾಡ್ತೀವಿ, ಗ್ರಾಜುಯಲ್ ಆಗಿ ಕರ್ಮ ಕಾಂಡದಿಂದ ಜ್ಞಾನ ಕಾಂಡದಿಂದ ಕೊನೆಗೆ ಉಪಾಸನ ಕಾಂಡಕ್ಕೆ ಬರ್ತೀವಿ ಅಲ್ವಾ. ಅದಕ್ಕೆ ತುಂಬಾ ಸಮಯ ತಗೊಳುತ್ತೆ. ನಮ್ಗೆ ಇವಾಗ ಅಷ್ಟೊಂದು ಸಮಯನೇ ಇಲ್ಲ ಅಲ್ವಾ. 100 ವರ್ಷ ಆಯಸ್ಸಿದ್ರು ಸಹ ನಾವು ಅಷ್ಟು ವರ್ಷಗಳ ಕಾಲ ಬದುಕೋದೇ ಇಲ್ಲ ನಾವು. ಸೊ ಅದಕ್ಕೋಸ್ಕರ ನಮ್ಗೆ ಇವಾಗ ಇದೇ ಒಂದು ಜನ್ಮದಲ್ಲಿ ನಾವು ಶೀಘ್ರವಾಗಿ ಸುಲಭವಾಗಿ ನಾವು ಭಗವಂತನ ಬಳಿಗೆ ಹೋಗುವಂತಹ ಮಾರ್ಗ ಅಂತಂದ್ರೆ ಈ ಒಂದು ಹರಿನಾಮವನ್ನ ನಾವು ಜಪಿಸೋದ್ರ ಮೂಲಕ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ನಾರದ ಪಂಚರಾತ್ರದಲ್ಲೂ ಸಹ ಅದನ್ನ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಕಲಿಸಂತರಣ ಉಪನಿಷತ್ತು ಏನನ್ನ ಹೇಳುತ್ತೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕ ನಾಂ ಕಲಿ ಕಲ್ಮಶ ನಾಶನಂ ನಾಥೋ ಪರತರೋಪಾಯ ಸರ್ವ ವೇದೇಶು ದೃಶ್ಯತೆ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಏನು, ಈ ಒಂದು 16 ಪದಗಳಲ್ಲಿ ಅಂದ್ರೆ ಈ 32 ಅಕ್ಷರಗಳಲ್ಲಿ ಎಲ್ಲ ಈ ಇಡೀ ವೇದದ ಸಾರವನ್ನೇ ಅದರಲ್ಲಿ ಇಟ್ಟಿದ್ದಾರೆ ಅಲ್ವಾ. ಸೊ ಇದನ್ನ ಹೇಳ್ಕೊಂಡ್ರೆ ಸಾಕು, ಬೇರೆ ಏನನ್ನು ಮಾಡೋದ್ ಬೇಕಾಗಿಲ್ಲ, ಬೇರೆ ಉಪಾಯ ಇಲ್ಲ ಅಂತ ಹೇಳ್ತಾರೆ. ನಾಥೋ ಪರತರೋಪಾಯ, ಉಪಾಯನೇ ಇಲ್ಲ, ಬೇರೆ ಉಪಾಯನೇ ಇಲ್ಲ. ಮತ್ತೆ ಇದನ್ನ ಎಲ್ಲ ವೇದಗಳು ಹೇಳ್ತಾ ಇದೆ. ಅಂದ್ರೆ ಏನೆಲ್ಲ ವೈದಿಕ ಗ್ರಂಥಗಳು ಅಂತ ನಾವೇನ್ ಹೇಳ್ತೀವೋ ಎಲ್ಲ ವೈದಿಕ ಗ್ರಂಥಗಳ ಸಾರನೇ ಇದು. ಈ ಹರೇ ಕೃಷ್ಣ ಮಹಾಮಂತ್ರ 16 ಪದಗಳೇನಿದೆಯೋ ಇಷ್ಟನ್ನ ನೀವು ಹೇಳ್ಕೊಳ್ಳಿ ಸಾಕು, ಬೇರೆ ಉಪಾಯ ಇಲ್ಲ ಈ ಕಲಿಯುಗಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ 16 ಹೆಸರುಗಳು ಕಲಿಯುಗದ ದುಷ್ಪರಿಣಾಮಗಳನ್ನು ಎದುರಿಸಲು ಇರುವ ಏಕಮೇವ ಸಾಧನ. ಅಜ್ಞಾನದ ಸಾಗರವನ್ನು ದಾಟಲು ಪವಿತ್ರ ನಾಮದ ಜಪವಲ್ಲದೆ ಬೇರೆ ದಾರಿ ಇಲ್ಲ ಎಂದು ಎಲ್ಲ ವೇದಗಳಲ್ಲೂ ಹೇಳಲಾಗಿದೆ. ಇದೇ ರೀತಿಯಲ್ಲಿ ಶ್ರೀ ಮಧ್ವಾಚಾರ್ಯರು ಮುಂಡಕ ಉಪನಿಷತ್ತನ್ನು ಕುರಿತ ತಮ್ಮ ಭಾಷ್ಯದಲ್ಲಿ ನಾರಾಯಣ ಸಂಹಿತೆಯಿಂದ ಮುಂದಿನ ಶ್ಲೋಕವನ್ನು ಉದ್ಧರಿಸಿದ್ದಾರೆ. ಇದೇ ತರ ಮಧ್ವಾಚಾರ್ಯರು ಸಹ ಮುಂಡಕ ಉಪನಿಷತ್ತಲ್ಲಿ ಅವರು ಒಂದು ಭಾಷ್ಯವನ್ನ ಮುಂಡಕ ಉಪನಿಷತ್ತಿಗೆ ಒಂದು ಭಾಷ್ಯವನ್ನ ಬರೆದಿದ್ದಾರೆ. ಅದನ್ನ ನಾರಾಯಣ ಸಂಹಿತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ದ್ವಾಪರಿಯೇ ಜನೈರ್ ವಿಷ್ಣು ಪಂಚರಾತ್ರೈಸ್ತು ಕೇವಲಂ ಕಲೌತು ನಾಮ ಮಾತ್ರೇಣ ಪೂಜ್ಯತೆ ಭಗವಾನ್ ಹರಿಹಿ. ದ್ವಾಪರ ಯುಗದಲ್ಲಿ ಕೃಷ್ಣ ಅಥವಾ ವಿಷ್ಣುವನ್ನು ಪಂಚರಾತ್ರಿಕಿ ವಿಧಾನದಲ್ಲಿ ವೈಭವೋಪೇತವಾಗಿ ಅರ್ಚಿಸುವ ಮೂಲಕ
ಸಂತುಷ್ಟಗೊಳಿಸಬಹುದು. ಆದರೆ ಕಲಿಯುಗದಲ್ಲಿ ವ್ಯಕ್ತಿಯು ದೇವೋತ್ತಮ ಪರಮಪುರುಷನಾದ ಹರಿಯನ್ನು ಕೇವಲ ಪವಿತ್ರ ನಾಮದ ಮೂಲಕ ಸಂತುಷ್ಟಗೊಳಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಇವಾಗ ದ್ವಾಪರ ಯುಗದಲ್ಲಿ ಹೇಗೆ ನಾವು ಭಗವಂತರನ್ನ ಹರಿಯನ್ನ ಸಂತುಷ್ಟಗೊಳಿಸಬಹುದು ಅಂತಂದ್ರೆ, ನಾವು ಆ ಪಂಚರಾತ್ರಿಕ ವಿಧಾನದಲ್ಲಿ ನಾವು ವೈಭವೋಪೇತವಾಗಿ ಅರ್ಚಿಸ್ಬೇಕು ಅಲ್ವಾ. ನಾವಿವಾಗ ಪೂಜೆ ಹೇಗ್ ಮಾಡ್ತೀವಿ ಅಲ್ವಾ, ನಾವು ಜಸ್ಟ್ 2 ಊದ್ಗಡ್ಡಿ ಬೆಳಗ್ಬಿಟ್ಟು ಒಂದ್ ಸ್ವಲ್ಪ ತುಪ್ಪದ ಒಂದು ಆರತಿ ಮಾಡ್ಬಿಟ್ರೆ ಇಷ್ಟೇನೋ ಸಕ್ಕರೆನೋ ಏನಾದ್ರು ಒಂದ್ ಇಟ್ಬಿಟ್ರೆ, ಬೆಲ್ಲನೋ ಸಕ್ಕರೆನೋ ಇಟ್ಬಿಟ್ರೆ ದೇವ್ರಿಗೆ ಒಂದು ಚಿಕ್ಕ ತಟ್ಟೆಯಲ್ಲಿ ಅಲ್ವಾ, ನಾವ್ ಇಷ್ಟ ದಿವಸ ಹಂಗೆ ಮಾಡ್ತಾ ಇದ್ದಿದ್ದು. ಒಂದು ಚಿಕ್ಕ ತಟ್ಟೆಯಲ್ಲಿ ಒಂದು ಸಕ್ಕರೆನೋ ಒಂದು ಬೆಲ್ಲನೋ ಇಟ್ಬಿಟ್ಟು, ಅಥವಾ ಒಂದು ಹಣ್ಣು, ಯಾವತ್ತೋ ಒಂದ್ ದಿವಸ ಹಣ್ಣು ಅಥವಾ ಹಬ್ಬ ಹರಿದಿವಸ ಒಂದ್ ತೆಂಗಿನಕಾಯಿ ಹೊಡಿತಾ ಇದ್ವಿ ಅಲ್ವಾ. ಇಷ್ಟೇ ನಾವು ನಮ್ಮ ವೈಭವೋಪೇತ ಅಂತಂದ್ರೆ ನಾವ್ ಇಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಇಲ್ಲಿ ದ್ವಾಪರ ಯುಗದಲ್ಲಿ ವೈಭವೋಪೇತವಾಗಿ ಅವರು ಪಂಚರಾತ್ರಿಕ ವಿಧಿಯಲ್ಲಿ ಕೃಷ್ಣ ಮತ್ತೆ ವಿಷ್ಣುವನ್ನ ಅವರು ಪೂಜೆ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಕಲಿಯುಗದಲ್ಲಿ ಭಗವಂತನನ್ನ ಸಂತುಷ್ಟಗೊಳಿಸೋದು ಹೇಗೆ ಅಂತಂದ್ರೆ ಕೇವಲ ಹರಿನಾಮದ ಜಪದಿಂದ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಶ್ರೀಲ ಜೀವ ಗೋಸ್ವಾಮಿಯವರು ಸಹ ಭಕ್ತಿ ಸಂದರ್ಭದಲ್ಲಿ ಅವರು ಬರಿತಾ ಇದ್ದಾರೆ, ಆ ಪ್ರಭುವಿನ ಪವಿತ್ರ ನಾಮದ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ಒಂದು ಶ್ಲೋಕಗಳ ಸಾರ ಏನು ಅಂತಂದ್ರೆ, ಎಲ್ಲಾ ವೈದಿಕ ಮಂತ್ರಗಳ ಸಾರವು ಪ್ರಭುವಿನ ಪವಿತ್ರ ನಾಮದ ಜಪವೇ ಆಗಿದೆ ಎಂದು ಶ್ರೀಲ ಜೀವ ಗೋಸ್ವಾಮಿಯವರು ಹೇಳುತ್ತಾರೆ. ಏನೇ ಒಂದು ವೈದಿಕ ಮಂತ್ರ ತಗೊಳ್ಳಿ, ಅದರ ಒಂದು ಸಾರ ಏನು ಅಂತ ನೀವು ನೋಡಿದ್ರೆ ಈ ಒಂದು ಪವಿತ್ರ ನಾಮದ ಜಪವೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನೋಡಿ, ನಾವು ಓಂ ಅಂತ ಉಪಯೋಗಿಸ್ತಾ ಇದೀವಿ. ನಾವ್ ಇವಾಗ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ಭಗವಂತ ಅವರು ಓಂ ಅನ್ನೋದು ಅವರ ಒಂದು ಏನು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಆ ಒಂದು ವೈಬ್ರೇಷನ್ ಅಥವಾ ಕಂಪನ ಅಲ್ವಾ. ಸೊ ಅದು ಓಂಕಾರ, ಅದು ಬೇರೆ ಏನೂ ಅಲ್ಲ, ಅದು ನಾನೇ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ. ನಾವಿವಾಗ ಯಾವುದೇ ಒಂದು ಅರ್ಚನೆ, ಯಾವುದೇ ಒಂದು ಅಷ್ಟೋತ್ತರ ಏನೇ ಮಾಡ್ಲಿ, ಬೇರೆ ಯಾವುದೇ ಒಂದು ದೇವತೆಗಳಿಗೂ ಅರ್ಚನೆ ಮಾಡಿದ್ರು ಸಹ ಅದು ಓಂ ಅಂತಾನೆ ಆಗುತ್ತೆ ಅಲ್ವಾ, ಓಮಿಂದನೇ ಶುರುವಾಗುತ್ತೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಎಲ್ಲವೂ ಸಹ ಕೇಶವನಿಗೆನೆ ಸೇರೋದು, ಅದನ್ನ ನಾವು ಅರ್ಥ ಮಾಡ್ಕೋತಾ ಇಲ್ಲ. ಆ ವೈದಿಕ ಸಾರ ಇರೋದೇ ಆ ದೇವೋತ್ತಮ ಪರಮ ಪುರುಷನ ನಾಮವನ್ನ ಜಪ ಮಾಡ್ಲಿಕ್ಕೇನೆ ಅಲ್ವಾ. ಕೊನೆಗೆ ನೀವು ಯಾವುದೇ ಪೂಜೆ ಮಾಡಿದಾಗ್ಲೂ ಸಹ ಸೊ ಕೃಷ್ಣಾರ್ಪಣ ಮಸ್ತು ಅಂತಾನೆ ಹೇಳ್ತಾರೆ, ಯಾವುದೇ ದೇವತೆಗಳ ಪೂಜೆ ಮಾಡಿದ್ರು ಸಹ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಮಂತ್ರವು ನಮಃ ಓಂ ಎಂಬ ಪೂರ್ವ ಪದದಿಂದಲೇ ಪ್ರಾರಂಭವಾಗುತ್ತದೆ. ಅಂತಿಮವಾಗಿ ಅದು ದೇವೋತ್ತಮ ಪರಮಪುರುಷನನ್ನು ನಾಮಪೂರ್ವಕವಾಗಿ ಸಂಬೋಧಿಸುತ್ತದೆ. ನಮಗ್ ಗೊತ್ತಾಗ್ತಾ ಇಲ್ಲ ಅಲ್ವಾ. ಇವಾಗ ಎಷ್ಟೊಂದ್ ಜನ ಯಾರೆಲ್ಲ ಕೃಷ್ಣನನ್ನು ಸಹ ಅವರು ನಂಬೋದಿಲ್ವೋ ಅವ್ರುನು ಅವ್ರಿಗೆ ಅರಿವಿಲ್ದಲೇನೆ ಅವರು ಓಂ ಅಂತ ಹೇಳ್ತಾ ಇದಾರೆ. ಅವ್ರು ಏನೇ ಅವ್ರು ಪೂಜೆ ಮಾಡಿದ್ರು ಸಹ ಅದು ದೇವೋತ್ತಮ ಪರಮಪುರುಷನಿಗೆ ಅದು ಸೇರ್ತಾ ಇದೆ, ಆದ್ರೆ ಅದು ಇಂಡೈರೆಕ್ಟ್ ಆಗಿ ಅದು ಸೇರ್ತಾ ಇದೆ. ಪ್ರಭುವಿನ ಪರಮ ಇಚ್ಛೆಯಿಂದಾಗಿ ನಾರದ ಮುನಿಗಳೇ ಮುಂತಾದ ಮಹಾ ಋಷಿಗಳು ಜಪಿಸುವ ಪ್ರತಿಯೊಂದು ಮಂತ್ರದಲ್ಲೂ ನಿರ್ದಿಷ್ಟವಾದ ಶಕ್ತಿ ಇದೆ ಅಲ್ವಾ. ಸೊ ಇಲ್ಲಿ ಭಗವಂತನೇ ಏನು ಹೇಳ್ತಾ ಇದ್ರೆ, ನಾವು ಶ್ರೀ ಶಿಕ್ಷಾಷ್ಟಕದಲ್ಲಿ ನಾವು ತಿಳ್ಕೊಂತೀವಿ ಅಲ್ವಾ, ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಅಲ್ವಾ. ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ, ತನ್ನೆಲ್ಲ ಶಕ್ತಿಯನ್ನ ಭಗವಂತ ಈ ಕಲಿಯುಗದಲ್ಲಿ ತನ್ನ ನಾಮದಲ್ಲಿ ಇಟ್ಬಿಟ್ಟಿದ್ದಾರೆ ಅಲ್ವಾ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ಇವಾಗ ನನಗೆ ಬಾಯಾರಿಕೆ ಆದ್ರೆ ನಾನು ನೀರು 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 ಅಂತ ನಾನು ಎಷ್ಟೇ ಸತಿ ನಾನು ಜಪ ಮಾಡಿದ್ರು ಸಹ ನನಗೆ ಬಾಯಾರಿಕೆ ಹೋಗೋದಿಲ್ಲ. ನಾನು ನೀರನ್ನೇ ತಗೊಂಡು ಕುಡಿಬೇಕು. ಯಾಕೆಂದ್ರೆ ನೀರು ಅಂತಹ ಹೆಸರೇನಿದೆ ಮತ್ತೆ ನೀರು ಅನ್ನೋ ಆ ಒಂದು ವಸ್ತು ಏನಿದೆ ಅವೆರಡು ಸಹ ಸಮ ಅಲ್ಲ, ಅವೆಲ್ಲನೂ ಸಹ ಭಿನ್ನವಾಗಿದೆ. ಆದ್ರೆ ಭಗವಂತ ಆತರ ಅಲ್ಲ ಅಲ್ವಾ. ಭಗವಂತ ಬೇರೆ ಅಲ್ಲ, ಭಗವಂತನ ನಾಮ ಬೇರೆ ಅಲ್ಲ, ಅದು ಅಭಿನ್ನ. ಅದಕ್ಕೆ ನಾವು ಹರಿನಾಮವನ್ನ ತಗೊಂಡ್ರೆ ಭಗವಂತನೇ ನಮ್ಮ ಒಂದು ನಾಲಿಗೆ ಮೇಲೆ ನೃತ್ಯವನ್ನ ಮಾಡ್ತಾರೆ ಅಂತ ಅದಕ್ಕೆ ಹೇಳೋದು ಅಲ್ವಾ. ಯಾಕಂದ್ರೆ ಭಗವಂತ ತನ್ನೆಲ್ಲ ಶಕ್ತಿಯನ್ನ ಅವರು ತಮ್ಮ ಹೆಸರಲ್ಲಿ ಅವರು ಇಟ್ಟಿದ್ದಾರೆ. ನಾರದ ಮುನಿಗಳೇ ಮುಂತಾದ ಮಹರ್ಷಿಗಳು ಜಪಿಸುವ ಪ್ರತಿಯೊಂದು ಮಂತ್ರದಲ್ಲೂ ನಿರ್ದಿಷ್ಟವಾದ ಶಕ್ತಿ ಇದೆ. ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸಿದ ಕೂಡಲೇ ಜೀವಿಗೂ ಪರಮ ಪ್ರಭುವಿಗೂ ನಡುವೆ ಇರುವ ದಿವ್ಯ ಸಂಬಂಧವು ನವೀಕರಣಗೊಳ್ಳಲ್ಪಡುತ್ತದೆ ಅಲ್ವಾ. ಇವಾಗ ನಮ್ಮೆಲ್ಲರಿಗೂ ಸಹ ಆ ಒಂದು ಭಗವಂತನ ಜೊತೆ ಇರುವಂತಹ ಆ ಭಗವಂತನ ಮೇಲೆ ಇರುವಂತಹ ಪ್ರೀತಿ ಸುಪ್ತವಾಗಿದೆ ಅಲ್ವಾ. ಆದ್ರೆ ನಾವ್ ಯಾವಾಗ ಈ ಮಹಾಮಂತ್ರವನ್ನ ತಗೋತೀವೋ ಆಗ ನಾವು ನಮ್ಮ ಆತ್ಮ ಆ ಪರಮಾತ್ಮನ ಜೊತೆ ಅದು ಸಂಪರ್ಕಕ್ಕೆ ಬರುತ್ತೆ, ಅದು ನವೀಕರಣಗೊಳ್ಳುತ್ತೆ ಅಲ್ವಾ. ಅದಿದೆ ನಮ್ಗೆಲ್ಲರಿಗೂ ಸಹ ಅದು ಸುಪ್ತವಾಗಿದೆ, ಆ ಭಗವಂತನ ಮೇಲೆ ಇರುವಂತಹ ಪ್ರೇಮ ಅದು ಇವಾಗ ಜಾಗೃತವಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಭುವಿನ ಪುಣ್ಯನಾಮವನ್ನು ಜಪಿಸಲು ವ್ಯಕ್ತಿಯು ಇತರ ಸಾಧನ ಸಾಮಗ್ರಿಗಳನ್ನು ಅವಲಂಬಿಸಬೇಕಾದ ಅಗತ್ಯವಿಲ್ಲ ಅಲ್ವಾ. ನೋಡಿ, ನಮ್ಗೆ ಹರಿ ಕೃಷ್ಣ ಮಹಾಮಂತ್ರ ಹೇಳ್ಕೊಳಿಕ್ಕೆ ಏನ್ ಬೇಕು, ನಮ್ಗೆ ಏನೂ ಬೇಕಾಗಿಲ್ಲ. ಅಯ್ಯೋ ನಾನು ತುಂಬಾ ಬಡತನ ಇದೆಯಪ್ಪ, ನನಗೆ ಸಾಧ್ಯ ಇಲ್ಲ ನನಗೆ ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಬರ್ಲಿಕ್ಕೆ ಅಂತ ನಮ್ಗೆ ಹೇಳಿಕ್ಕೆ ಏನೂ ಇಲ್ವೇ ಇಲ್ಲ. ಯಾಕಂದ್ರೆ ನಮ್ಗೊಂದು ಜಪಮಣಿ ಇದ್ರೆ ಸಾಕು, ಜಪಮಣಿ ಇಲ್ದಲೇ ಇದ್ರೂ ಸಹ ಕೈಯಲ್ಲೇ ಎಣಿಸ್ಕೋಬಹುದು ಅಲ್ವಾ. ಭಗವಂತ ನಮ್ಗೆ ಕೈಗಳನ್ನ ಕೊಟ್ಟಿದೆ, ಈ ಕೈಗಳನ್ನೇ ನಾವು ಉಪಯೋಗಿಸ್ಕೊಂಡು ನಾವು 108 ಬಾರಿ ನಾವು ಹರಿನಾಮವನ್ನು ನಾವು ಹೇಳ್ಕೋಬಹುದು. ಬೇರೆ ಏನೇ ಒಂದು ಸಾಧನ ಸಾಮಗ್ರಿಗಳು ನಮ್ಗೆ ಬೇಕಾಗಿಲ್ಲ. ಏಕೆಂದ್ರೆ ದೇವೋತ್ತಮ ಪರಮಪುರುಷನೇ ಸಂಪರ್ಕವನ್ನು ಬೆಳೆಸುವ ವಾಂಛಿತ ಫಲಗಳೆಲ್ಲ ವ್ಯಕ್ತಿಗೆ ಕೂಡಲೇ ಲಭಿಸುತ್ತವೆ. ಮತ್ತೆ ಭಗವಂತನ ಜೊತೆ ನಾವು ಸಂಪರ್ಕವನ್ನ ಪಡ್ಕೊಂಡ್ರೆ ಏನಾಗತ್ತೆ, ಏನೆಲ್ಲ ನಾವು ಇಚ್ಛೆ ಪಡ್ತೀವೋ ಅದೆಲ್ಲವೂ ಸಹ ನಮ್ಗೆ ಸಿದ್ಧಿಸುತ್ತೆ.
ಹಾಗಾದ್ರೆ ಪ್ರಭುವಿನ ಪವಿತ್ರ ನಾಮದ ಜಪದಲ್ಲಿ ಮಗ್ನನಾದವನಿಗೆ ದೀಕ್ಷೆಯ ಅಥವಾ ಭಕ್ತಿ ಸೇವೆಯಲ್ಲಿನ ಇನ್ನಷ್ಟು ಆಧ್ಯಾತ್ಮಿಕ ಚಟುವಟಿಕೆಗಳ ಅಗತ್ಯವಾದರೂ ಏನು ಎಂದು ಪ್ರಶ್ನಿಸಬಹುದು ಅಲ್ವಾ. ಇವಾಗ ನೋಡಿ, ಇದನ್ನ ಇಲ್ಲೇನ್ ಹೇಳ್ತಾ ಇದಾರೆ, ಹರಿನಾಮ ಹೇಳ್ಕೊಂಡ್ರೇನೆ ಸಾಕು, ಒಬ್ಬ ವ್ಯಕ್ತಿಗೆ ಏನೆಲ್ಲ ಬೇಕು ಈ ಭೌತಿಕ ಪ್ರಪಂಚದಲ್ಲಿ ವಾಂಛನೆಗಳು ಅಂತ ನಾವೇನ್ ಹೇಳ್ತೀವಿ ಅವರೆಲ್ಲ ಇಷ್ಟಾರ್ಥಗಳೆಲ್ಲನೂ ಸಹ ಸಿದ್ಧಿಸುತ್ತೆ. ಹಾಗಾದ್ರೆ ಯಾಕಪ್ಪ ದೀಕ್ಷೆ ತಗೋಬೇಕು, ಮತ್ತೆ ಯಾಕೆ ನಾವ್ ಇನ್ನ ಬೇರೆ ಬೇರೆ ಎಲ್ಲ ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಮಾಡಿ ಅಂತ ಹೇಳ್ತೀರಾ? ಸೊ ಬೆಳಗ್ಗೆ ಎದ್ದು ನೀವು ಅಲ್ಲಿ DT ವರ್ಷಿಪ್ ಮಾಡಿ, ಮಂಗಳಾರತಿ ಮಾಡಿ, ದೇವರಿಗೆ ಪೂಜೆ ಮಾಡಿ, ಅದೆಲ್ಲ ಯಾಕೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಶ್ನೆ ಬರ್ಬೋದು ಅಲ್ವಾ. ಅದಕ್ಕೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂದ್ರೆ, ಇದು ತುಂಬಾ ಚೆನ್ನಾಗಿದೆ ನೋಡಿ. ಇದಕ್ಕೆ ಉತ್ತರ ಹೀಗಿದೆ: ಪವಿತ್ರ ನಾಮದ ಜಪದಲ್ಲಿ ಸಂಪೂರ್ಣವಾಗಿ ಮಗ್ನನಾದವನು ದೀಕ್ಷಾ ಪ್ರಕ್ರಿಯೆಯನ್ನು ಅವಲಂಬಿಸಬೇಕಾಗಿಲ್ಲ ಎನ್ನುವುದೇನೋ ಸರಿ ಅಲ್ವಾ. ಸೊ ನಾವು ನೋಡಿದ್ವಿ ಶುಕದೇವ ಗೋಸ್ವಾಮಿಗಳಲ್ವಾ, ಶುಕಮುನಿಗಳು ಅವ್ರು ಹುಟ್ಟಿದ ತಕ್ಷಣ ಅಮ್ಮನ ಹೊಟ್ಟೆಯಿಂದ ಗರ್ಭದಿಂದ ಹೊರಗಡೆ ಬಂದಿದ ತಕ್ಷಣ ಅವರು ಕಾಡಿಗೆ ಹೊರಟೋಗ್ಬಿಟ್ರು ಅಲ್ವಾ. ಅವ್ರಿಗೆ ಯಾವ್ದು ಬೇಕಾಗಿಲ್ಲ, ಈ ಎಲ್ಲ ಸಂಸ್ಕಾರಗಳು ಅಂತ ನಾವ್ ಏನ್ ಹೇಳ್ತೀವೋ ಅದು ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಅವರು ಹುಟ್ಟದಾಗ್ಲಿಂದನೇ ಅವರು ಶುದ್ಧ ಭಕ್ತ ಅವರು ಅಲ್ವಾ. ಸೊ ಅವರು ಜೀವನ್ ಮುಕ್ತ ಅವ್ರಿಗೇನು ಬೇಕಾಗಿಲ್ಲ. ಸೊ ಇಲ್ಲಿ ಅಂತವ್ರು ಯಾರನ್ನು ಸಹ ಯಾರೆಲ್ಲ ಅಂದ್ರೆ ಪವಿತ್ರ ನಾಮದಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿರ್ತಾರೋ ಅವರು ಈ ದೀಕ್ಷೆಯನ್ನ ಅವ್ರು ತಗೊಳೋದ್ ಬೇಕಾಗಿಲ್ಲ. ಆದರೆ ಸಾಮಾನ್ಯವಾಗಿ ಒಬ್ಬ ಭಕ್ತನು ತನ್ನ ಪೂರ್ವ ಜನ್ಮದಿಂದ ಬಂದ ಐಹಿಕ ಕಾಲುಷ್ಯದಿಂದಾಗಿ ಅನೇಕ ಹೀನವಾದ ಐಹಿಕ ಹವ್ಯಾಸಗಳ ವ್ಯಸನಗಳಿಗೆ ತುತ್ತಾಗಿರುತ್ತಾನೆ. ಈ ಎಲ್ಲ ಕಾಲುಷ್ಯಗಳಿಂದ ಶೀಘ್ರವಾದ ಉಪಶಮನವನ್ನು ಪಡೆಯುವುದಕ್ಕಾಗಿ ವ್ಯಕ್ತಿಯು ದೇವಾಲಯದಲ್ಲಿ ಪ್ರಭುವನ್ನು ಆರಾಧಿಸುವುದು ಅಗತ್ಯವಾಗಿದೆ. ನೋಡಿ, ಯಾಕೆ ಮಾಡ್ಬೇಕು ನಾವು ಬೇರೆದೆಲ್ಲ, ಹರಿನಾಮ ಒಂದೇ ಅಲ್ವಾ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ ಅಲ್ವಾ. ಇವಾಗ ನಾವು ನೋಡಿದ್ವಿ ಪರೀಕ್ಷಿತ ಮಹಾರಾಜ ಅವ್ರು ಏನ್ ಮಾಡಿದ್ರು, ಅವ್ರು ಬೇರೆ ಏನು ಮಾಡ್ಲಿಲ್ಲ, ಅವ್ರು ಜಸ್ಟ್ ಶ್ರವಣ ಮಾಡಿದ್ರು, ಶ್ರವಣ ಮಾಡಿ ಅವರು ಭಗವಂತನ ಲೋಕಕ್ಕೆ ಹೋಗ್ಬಿಟ್ರು ಅಲ್ವಾ. ಅವ್ರು ಯಾವ್ದೇ ಒಂದು ಪೂಜೆ ಪುನಸ್ಕಾರ ಮಾಡ್ಲಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನೀವು ಅಷ್ಟೊಂದು ಮಗ್ನರಾಗ್ತೀರಾ ಹರಿನಾಮದಲ್ಲಿ ಅಂದ್ರೆ ನೀವು ಬೇರೆ ಏನು ಮಾಡೋದ್ ಬೇಕಾಗಿಲ್ಲ, ದೀಕ್ಷೆನೂ ಸಹ ತಗೊಳೋದ್ ಬೇಕಾಗಿಲ್ಲ. ಆದ್ರೆ ನಮ್ಗಿಲ್ಲಿ ಏನ್ ತೊಂದರೆ ಆಗ್ತಿದೆ, ನಮ್ಮ ಹೃದಯದಲ್ಲಿ ಕಲ್ಮಶಗಳು ಒಂದು ಜನ್ಮದ್ದಲ್ಲ ಅಲ್ವಾ, ಕೋಟ್ಯಾಂತರ ಜನ್ಮಗಳಿಂದ ಅದು ಕುತ್ಕೊಂಡ್ಬಿಟ್ಟಿರೋದು, ಅಷ್ಟು ಅದು ಕಲುಷಿತವಾಗಿದೆ ನಮ್ಮ ಹೃದಯ. ಸೊ ಅದನ್ನ ನಾವಿವಾಗ ಅದರ ಕಾಲುಷ್ಯವನ್ನೆಲ್ಲ ನಾವು ಶೀಘ್ರವಾಗಿ ನಾವು ಅದನ್ನ ಹೋಗ್ಲಾಡ್ಸ್ಕೋಬೇಕಂತಂದ್ರೆ ನಾವು ಬೇರೆ ಈ ವಿಧಿ ವಿಧಾನಗಳನ್ನೆಲ್ಲ ನಾವು ಮಾಡ್ಬೇಕಾಗತ್ತೆ. ನಾವು ಇಲ್ಲಾಂದ್ರೆ ನಮ್ಗೆ ನನ್ಗಿಲ್ಲಪ್ಪ, ನಾನು ಹರಿನಾಮವನ್ನೇ ನಾನು ಏಕಾಗ್ರತೆಯಿಂದ ನಾನು ಶುದ್ಧ ನಾಮದಲ್ಲಿ ನಾನು ಜಪಿಸ್ತೀನಿ ಅಂದ್ರೆ ಅವಾಗ ಏನು ಬೇಕಾಗಿಲ್ಲ. ಅದನ್ನೇ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇರೋದು. ನಮ್ಗದ್ ಸಾಧ್ಯ ಇಲ್ಲ, ಯಾಕಂದ್ರೆ ನಾವು ಕುತ್ಕೊಂಡು ಒಂದೆರಡು ಹರಿನಾಮವನ್ನು ಸಹ ನಾವು ಅದನ್ನ ಕಾನ್ಸಂಟ್ರೇಷನ್ ಇಟ್ಟು ಪ್ರತಿಯೊಂದು ಪದವನ್ನು ನಾವು ಕೇಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಾವ್ ಯಾವಾಗ ನಾವು ಈ ಬೇರೆ ಆಧ್ಯಾತ್ಮಿಕ ಕ್ರಿಯೆಗಳೆಲ್ಲ ನಮ್ಗೆ ಏನನ್ನ ಹೇಳಿದ್ದಾರೆ, ನಮ್ಗೆ ಪ್ರಭುಪಾದರು ಹೇಳ್ಕೊಟ್ಟಿದ್ದಾರೆ, ಅದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ, ನಮ್ಮ ಮನಸ್ಸು ಬೇಗ ಬೇಗ ಶುದ್ಧ ಆಗುತ್ತೆ. ಬೇಗ ಬೇಗ ಶುದ್ಧ ಆದಾಗ ನಮ್ಗೆ ನಾವು ಪವಿತ್ರರಾಗ್ತಾ ಹೋಗ್ತೀವಿ. ಬೇಗ ಪವಿತ್ರರಾದಾಗ ನಾವು ಆ ಹರಿನಾಮದ ಮೇಲೆ ನಮ್ಗೆ ಕಾನ್ಸಂಟ್ರೇಷನ್ ಇನ್ನ ಹೆಚ್ಚಾಗತ್ತೆ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಕಾಲುಷ್ಯಗಳಿಂದ ಶೀಘ್ರವಾದ ಉಪಶಮನವನ್ನು ಪಡೆಯುವುದಕ್ಕಾಗಿ ವ್ಯಕ್ತಿಯು ದೇವಾಲಯದಲ್ಲಿ ಪ್ರಭುವನ್ನು ಆರಾಧಿಸುವುದು ಅಗತ್ಯವಾಗಿದೆ. ಬದ್ಧ ಜೀವನದ ಕಾಲುಷ್ಯಗಳಿಂದಾಗುವ ವ್ಯಕ್ತಿಯ ಅವಿಶ್ರಾಂತ ಸ್ಥಿತಿಯನ್ನು ಕಡಿಮೆ ಮಾಡಲು ದೇವಾಲಯದಲ್ಲಿ ದೇವತಾ ವಿಗ್ರಹವನ್ನು ಅರ್ಚಿಸುವುದು ಅಗತ್ಯ. ನೋಡಿ, ನಾವು ನಮ್ಮ ಬದ್ಧ ಜೀವನದಲ್ಲಿ ಇರುವಂತಹ ಈ ಎಲ್ಲ ಒಂದು ಕಲ್ಮಶಗಳೇನಿದೆ, ಸೊ ಅದನ್ನೆಲ್ಲ ಹೋಗ್ಲಾಡಿಸ್ಕೊಂಡು ಸೊ ನಮ್ಮ ಮನಸ್ಸು ಪ್ರಶಾಂತವಾಗಿ ಮಾಡ್ಕೊಳ್ಲಿಕ್ಕೆ ನಾವು ಆ ಒಂದು ವಿಗ್ರಹ ಆರಾಧನೆ ಮಾಡ್ಲೇಬೇಕು, ಅದು ಅಗತ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಬದ್ಧಾತ್ಮನಿಗೂ ಬದುಕೆಂಬುದು ದೇಹವೆಂಬ ಕಲ್ಪನೆ ಇದೆ. ಸೊ ಇಲ್ಲಿ ನಮ್ಮನ್ನ ನಾವು ಈ ದೇಹ ಅನ್ನೋದನ್ನ ದೇಹ ಅಂತ ಗುರ್ತಿಸ್ಕೊತೀವಿ ನಾವು ಅಲ್ವಾ. ಸೊ ಅದಕ್ಕೋಸ್ಕರ ನಮ್ದು ಈ ದೇಹ ಅಂತ ಗುರ್ತಿಸ್ಕೊಂಡಿದ ತಕ್ಷಣ ನಮ್ಗೆ ಅಹಂ ಮಮ ಬಂದ್ಬಿಡುತ್ತೆ, ಅಹಂಕಾರ ಮಮಕಾರಗಳು ಬಂದ್ಬಿಡುತ್ತೆ. ನಾವು ದೇಹ ಅಲ್ಲ ಅಂತ ಅನ್ಕೊಂಡಾಗ ನಮ್ಗೆ ಈ ದೇಹದ ಜೊತೆ ಏನೆಲ್ಲ ರಿಲೇಷನ್ ಇದೆಯೋ ಅದು ಯಾವ್ದನ್ನು ಸಹ ನಮ್ಗೆ ಮುಖ್ಯ ಆಗೋದಿಲ್ಲ. ಒನ್ಸ್ ನಾವು ದೇಹದಿಂದ ನಮ್ಮನ್ನ ಗುರುತಿಸ್ಕೊಂಡಿದ ತಕ್ಷಣ ಸೊ ನನ್ನವರು ತನ್ನವರು ಬೇರೆಯವರು ಅಂತ ಹೇಳ್ಬಿಟ್ಟು ಆ ಭೇದ ಭಾವ ಅದೆಲ್ಲನೂ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಇಂದ್ರಿಯ ಉಪಭೋಗವನ್ನ ನಿಯಂತ್ರಿಸಲು ದೇವಾಲಯದಲ್ಲಿ ವಿಗ್ರಹವನ್ನು ಅರ್ಚಿಸುವುದಕ್ಕೆ ಸಂಬಂಧಿಸಿದ ವಿಧಿ ನಿಯಮಗಳು ಅಗತ್ಯ ಅಲ್ವಾ. ಇವಾಗ ನಾವ್ ಏನ್ ಮಾಡ್ಬೇಕು, ಭಗವಂತ ಕಣ್ ಕೊಟ್ಬಿಟ್ಟಿದ್ದಾನೆ ಅಲ್ವಾ. ಕಣ್ ಕೊಟ್ಬಿಟ್ಟು ನೀನು ಅದನ್ನೆಲ್ಲ ನೋಡ್ಬೇಡ, ಕೈ ಕೊಟ್ಬಿಟ್ಟು ಈ ತರ ಕೆಲಸ ಮಾಡ್ಬೇಡ, ಕಾಲ್ ಕೊಟ್ಬಿಟ್ಟು ಅಲ್ಲೆಲ್ಲೋ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಸಹ ನಾವು ಬೇಡ 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 ಅನ್ಕೊಂಡ್ರೆ ಈ ಇಂದ್ರಿಯಗಳನ್ನೆಲ್ಲ ಕೊಟ್ಟಿದ್ದಾದ್ರೂ ಯಾಕೆ ಭಗವಂತ ಅಲ್ವಾ. ಸೊ ಅದಕ್ಕೆ ನಾವು ಈ ಇಂದ್ರಿಯಗಳನ್ನ ನಾವು ನಿಗ್ರಹಿಸ್ಕೊಳ್ಲಿಕ್ಕೋಸ್ಕರನಾದ್ರೂ ನಾವಿಲ್ಲಿ ಈ ಸೇವೆಯನ್ನ ಮಾಡ್ಬೇಕು. ದೇವಾಲಯದಲ್ಲಿ ನಾವು ಆ ಅರ್ಚ ವಿಗ್ರಹಗಳ ಸೇವೆಯನ್ನ ಮಾಡ್ಬೇಕು, ಗುರುಗಳ ಸೇವೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ನೋಡಿದ್ವಿ ಅಂಬರೀಷ ಮಹಾರಾಜ ಅಲ್ವಾ, ಅವ್ರು ಮಹಾರಾಜ. ಆ ಮಹಾರಾಜ ಅಂದ್ರೆ ಅವ್ರು ಎಷ್ಟು ಭೋಗೈಶ್ವರ್ಯಗಳೆಲ್ಲ ಅವ್ರ ಹತ್ರ ಇರುತ್ತೆ, ಎಲ್ಲವನ್ನೂ ಅವರು ಎಂಜಾಯ್ ಮಾಡ್ಬೋದು. ಆದ್ರೂ ಸಹ ಅವ್ರು ಏನ್ ಮಾಡ್ತಾ ಇದ್ರು, ಅವರೆಲ್ಲ ತಮ್ಮ ಪ್ರತಿಯೊಂದು ಇಂದ್ರಿಯಗಳನ್ನು ಸಹ ಆ ಒಂದು ಭಗವಂತನ ಆರಾಧನೆಗೋಸ್ಕರನೇ ಅವ್ರು ಉಪಯೋಗಿಸ್ತಾ ಇದ್ರು. ಯಾಕಂದ್ರೆ ಎಲ್ಲ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ ಅಲ್ವಾ. ಋಷಿಕೇನ ನಮ್ಮ ಇಂದ್ರಿಯಗಳಿಂದ ಆ ಇಂದ್ರಿಯಗಳ ಒಡೆಯನಾದ ಋಷಿಕೇಶನನ್ನ ನಾವು ಪೂಜೆ ಮಾಡಿದ್ರೆ
ನಾವು ಭಕ್ತಿಲಿ ನಾವು ಮುಂದೆ ಬರ್ತೀವಿ ಅಲ್ವಾ, ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಕ್ತಾತ್ಮರು ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸಬಹುದೆಂದು ಶ್ರೀಲ ರೂಪ ಗೋಸ್ವಾಮಿಯವರು ವರ್ಣಿಸಿದ್ದಾರೆ. ಯಾರು ಮುಕ್ತಾತ್ಮರಾಗಿರ್ತಾರೆ ಅವ್ರು ಬೇಕಾದ್ರೆ ಇದು ಯಾವ್ದನ್ನು ಮಾಡೋದ್ ಬೇಕಾಗಿಲ್ಲ, ಅವ್ರು ಬರೇ ಭಗವಂತನ ಹರಿನಾಮವನ್ನ ಜಪಿಸಿದ್ರೆ ಸಾಕು. ಆದ್ರೆ ನಾವು ದೀಕ್ಷೆ ಕೊಡಬೇಕಾದ ಬಹುತೇಕ ಎಲ್ಲ ಆತ್ಮರು ಬದ್ಧರಾಗಿಯೇ ಇದ್ದಾರೆ ಅಲ್ವಾ. ನಾವ್ ಇವಾಗ ಯಾರೆಲ್ಲ ದೀಕ್ಷೆ ತಗೋತಾ ಇದ್ವೋ ಅವರೆಲ್ಲರೂ ಸಹ ಬದ್ಧಾತ್ಮರು. ಸೊ ಯಾವ ದೋಷಗಳು ಇಲ್ಲದೆ ನಿಯಂತ್ರಕ ತತ್ವಗಳಿಗೆ ಅನುಸಾರವಾಗಿ ವ್ಯಕ್ತಿಯು ಪ್ರಭುವಿನ ಪವಿತ್ರ ನಾಮವನ್ನ ಜಪಿಸಬೇಕು ಎಂದು ಹೇಳಲಾಗಿದೆ ಅಲ್ವಾ. ಸೊ ನಮ್ಗೆ ದೀಕ್ಷಾ ಸಮಯದಲ್ಲಿ ಏನಾಗುತ್ತೆ, ನಮ್ಗೆ ಆ ದೀಕ್ಷಾ ಗುರು ನಮ್ಮ ಎಲ್ಲ ಪಾಪ ಪುಣ್ಯ ಎಲ್ಲವನ್ನು ಸಹ ಅವ್ರು ತಗೊಂಡ್ಬಿಡ್ತಾರೆ. ಸೊ ನಾವ್ ಇವಾಗ 0 ಇಂದ ಸ್ಟಾರ್ಟ್ ಮಾಡ್ತೀವಿ ಆ ದೀಕ್ಷಾ ಸಮಯದಲ್ಲಿ. ಇಲ್ಲಾಂದ್ರೆ ನಾವು ಆ 0 ಅಕೌಂಟ್ಗೆ ಬರ್ಬೇಕಂದ್ರೆ ನಮ್ಗೆ ತುಂಬಾ ವರ್ಷಗಳೇ ಬೇಕಾಗುತ್ತೆ. ಅದಕ್ಕೆ ಆ ದೀಕ್ಷೆ ಅನ್ನೋದು ತುಂಬಾ ಮುಖ್ಯ. ಆ 0 ಅಕೌಂಟ್ಗೆ ಬರ್ಲಿಕ್ಕೋಸ್ಕರ ನಾವು ಒದ್ದಾಡ್ತಾ ಇರೋದು ಈಗ ಅಲ್ವಾ. ನಮ್ಮ ಅಕೌಂಟ್ ಅಲ್ಲಿ ಪುಣ್ಯನೂ ಇರಬಾರ್ದು ಪಾಪನೂ ಇರಬಾರ್ದು, ಅವಾಗಷ್ಟೇ ನಾವು ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಆ ದೀಕ್ಷಾ ಸಮಯದಲ್ಲಿ ಏನಾಗುತ್ತೆ, ಸೊ ನಮ್ಮ ಅಕೌಂಟ್ 0 ಆಗುತ್ತೆ. ಅದನ್ನೇ ನಾವು ನಮ್ ಜೀವನದ ಪೂರ್ತಿ ಮೇಂಟೈನ್ ಮಾಡ್ಬೇಕು. ನಾವು 0 ಅಕೌಂಟ್ ಅಲ್ಲೇ ಇದ್ರೆ ಏನಾಗುತ್ತೆ, ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೆ ನಾವು ನಿಯಂತ್ರಕ ತತ್ವಗಳಿಗೆ ಅನುಸಾರವಾಗಿ ನಾವು ಪವಿತ್ರ ನಾಮವನ್ನ ನಾವು ಜಪಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ತಮ್ಮ ಹಿಂದಿನ ದುರಭ್ಯಾಸಗಳಿಂದಾಗಿ ಅವರು ಈ ವಿಧಿ ನಿಯಮಗಳನ್ನು ಉಲ್ಲಂಘಿಸುತ್ತಾರೆ ಅಲ್ವಾ. ನೋಡಿ ನಮ್ಮ ಮನಸ್ಸು ಅದು ಅದಕ್ಕೆ ಎಷ್ಟು ಕಾಮನೆಗಳಿದೆ ಅಂತಂದ್ರೆ ಅದೆಲ್ಲ ಹಿಂದಿನ ಜನ್ಮದ ವಾಸನೆಗಳನ್ನೆಲ್ಲ. ಸೊ ಅದಕ್ಕೋಸ್ಕರನೇ ನಮ್ಗೆ ಇಷ್ಟೆಲ್ಲ ದುರಭ್ಯಾಸ ಇರೋದ್ರಿಂದನೇ ನಮ್ಗೆ ಇದೆಲ್ಲ ಈ ವಿಧಿ ನಿಯಮಗಳನ್ನ ನಮ್ಗೆ ಹೇಳಿದ್ದಾರೆ. ನೀವು ಈ ತರನೇ ನೀವು ಜಪ ಮಾಡ್ಬೇಕು, ಈ ತರನೇ ನೀವು ವಿಗ್ರಹ ಆರಾಧನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಹೀಗೆ ವಿಗ್ರಹದ ಅರ್ಚನೆಗೆ ನಿಯಂತ್ರಕ ತತ್ವಗಳು ಏಕಕಾಲದಲ್ಲಿ ಅವಶ್ಯಕವಾಗಿದೆ. ಸೊ ನಾವ್ ಇವಾಗ ಜಪನೂ ಮಾಡ್ಬೇಕು, ಅದ್ರ ಜೊತೆ ನಾವು ವಿಗ್ರಹದ ಆರಾಧನೆನೂ ನಾವು ಮಾಡ್ಬೇಕು. ಅದಕ್ಕೆ ನಮ್ಗೆ ಪ್ರಭುಪಾದ ಏನಂತ ಹೇಳಿದರೆ, ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು ಅಂತಂದ್ರೆ ಈ ಎರಡು ಸಹ ರೈಲಿನ ಹಳಿಗಳ ತರ, ಒಂದು ಹರಿನಾಮ ಮತ್ತೆ ಇನ್ನೊಂದು ಆ ನಾರದೀಯ ಪಂಚರಾತ್ರಿಕ ವಿಧಿ ಏನಿದೆ ಅದು, ಅವೆರಡನ್ನು ಸಹ ರೈಲಿನ 2 ಹಳಿಗಳಿದ್ದ ಹಾಗೆ. ಆ 2 ಹಳಿಗಳು ಸರಿ ಇದ್ರೆ ಮಾತ್ರನೇ ಆ ರೈಲು ಹೇಗೆ ಚಲಿಸುತ್ತೋ ಅದೇ ತರ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬೇಕು ಅಂತಂದ್ರೆ ನಾವು ಇಲ್ಲಿ ಭಾಗವತ ವಿಧಿಯನ್ನು ಮಾಡ್ಬೇಕು, ಪಂಚರಾತ್ರಿಕ ವಿಧಿಯನ್ನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಹೇಳೋದು. ಸೊ ಶ್ಲೋಕ 77. ಏಯಿ ಆಜ್ಞಾ ಪಾಯಿ ನಾಮ ಲೈ ಅನುಕ್ಷಣ, ನಾಮ ಲೈತೆ ಮೋರ ಭ್ರಾಂತ ಹೈಲ ಮಾನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆರತಿ ಮಾತಾಜಿ, ಆರತಿ ಮಾತಾಜಿ ಓದ್ತೀರಾ? ಲಲಿತಾ ಆರ್ ಪೂಜಾರಿ ಮಾತಾಜಿ, ರಾಜು ತಂಬಟ್ ಪ್ರಭುಜಿ. ಹರೇ ಕೃಷ್ಣ. Yes, Mataji. ಆರತಿ. ಹಾ, Okay, sir. यही आज्ञा पालना नाम लाई अनुक्षण, नाम लैते मोरा भ्रांत हैला माला. ಪದಾರ್ಥದಲ್ಲಿ ಓದಿ ಮತ್ತೆ. ಈ ಆಜ್ಞೆಯನ್ನು ಪಾಯಿ ಪಡೆದು ನಾಮ ಪವಿತ್ರ ನಾಮ ಲಾಯಿ ಜಪ ಅನುಕ್ಷಣ ಯಾವಾಗಲೂ ನಾಮ ಪವಿತ್ರ ನಾಮ ಲೈತೆ ಸ್ವೀಕರಿಸಿ ಮೋರ ನನ್ನ ಭ್ರಾಂತಿ ಹೇಳ ನಡೆಯುವುದು ಮನದಲ್ಲಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಜಯವಾಗಲಿ. ನನ್ನ ಗುರುಗಳಿಂದ ಈ ಆದೇಶವನ್ನು ನಾನು ಪಡೆದಿದ್ದರಿಂದ ಯಾವಾಗಲೂ ಪವಿತ್ರ ನಾಮವನ್ನು ಜಪಿಸುತ್ತೇನೆ. ಹೀಗೆ ಪವಿತ್ರ ನಾಮವನ್ನು ಜಪಿಸುತ್ತಾ ನಾನು ಭ್ರಾಂತನಾಗಿ ಹೋಗಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಇವಾಗ ಏನನ್ನ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು, ಅವರು ಪ್ರಕಾಶಾನಂದ ಸರಸ್ವತಿ ಅವ್ರಿಗೆ ಹೇಳ್ತಾ ಇದ್ದಾರೆ, ನಾನು ಈ ಆದೇಶವನ್ನ ಗುರುಗಳಿಂದ ಪಡೆದಿದ್ದೀನಿ ಈ ಹರಿನಾಮವನ್ನ ಹೇಳ್ಕೊಳ್ಲಿಕ್ಕೆ. ಯಾಕಂದ್ರೆ ನಾನು ಮೂರ್ಖನಿದ್ದೀನಿ, ನನಗೆ ವೇದಗಳನ್ನ ಓದ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಗುರುಗಳು ನನಗೆ ಈ ಆದೇಶ ಕೊಟ್ಟಿದ್ದಾರೆ, ನೀನು ಹರಿನಾಮವನ್ನ ಹೇಳ್ಕೊ ಸಾಕು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಸಹ ಇದನ್ನ ಅನವರತ ನಾನು ಈ ಪವಿತ್ರ ನಾಮವನ್ನ ಜಪಿಸ್ತಾ ಇದ್ದೀನಿ. ಇದನ್ನ ಜಪಿಸ್ತಾ ನಾನು ಭ್ರಾಂತನಾಗಿ ಹೋಗಿದ್ದೇನೆ ಅಲ್ವಾ. ಇವಾಗ ನಾವು ನೋಡಿದೀವಿ ಎಷ್ಟೋ ಜನ ಮಕ್ಕಳೆಲ್ಲನೂ ಸಹ ಎಷ್ಟು ಆ ಕ್ರಿಕೆಟ್ ಹುಚ್ಚು, ನಾವು ಆ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಈ ಹುಡುಗನಿಗೆ ಕ್ರಿಕೆಟ್ ಹುಚ್ಚಿದೆ, 3 ಹೊತ್ತು ಕುತ್ಕೊಂಡ್ರೆ ನಿಂತ್ಕೊಂಡ್ರೆ ಅದರದ್ದೇ ಜಪ ಮಾಡ್ತಿರ್ತಾನೆ ಅಂತ ಅಲ್ವಾ. ನಾವ್ ಇವಾಗ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ನಾವು ಅನವರತ ಅದ್ರಲ್ಲೇ ಮುಳುಗೋಗ್ಬಿಡ್ಬೇಕು ಅಲ್ವಾ. ಅವಾಗಷ್ಟೇನೆ ನಮ್ಗೆ ಅದರಿಂದ ನಮ್ಗೆ ಏನು ಗುರಿಯನ್ನ ನಾವು ಮುಟ್ಬೇಕು ಅದನ್ನ ಮುಟ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇಲ್ಲೂ ನೋಡಿ ಆ ಪವಿತ್ರ ನಾಮವನ್ನ ಗುರುಗಳ ಆದೇಶದ ಪ್ರಕಾರ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಪವಿತ್ರ ನಾಮವನ್ನ ಜಪಿಸ್ತಾ ಭ್ರಾಂತರಾಗಿ ಹೋಗಿದ್ದಾರೆ. ಅವ್ರಿಗೆ ಏನು ಬೇರೆದೇನು ಈ ದೈಹಿಕವಾಗಿ ಅವ್ರಿಗೆ ಯಾವುದೇ ಒಂದು ಪ್ರಜ್ಞೆ ಇಲ್ಲ, ಅನವರತ ಅವ್ರಿಗೆ ಭಗವಂತನ ನಾಮಸ್ಮರಣೆನೇ ಇದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 78.
ಧೈರ್ಯ ಧರಿತೆ ನಾರಿ ಹೈಲಾಮ ಉನ್ಮತ್ತ ಹಾಸಿ ಕಾಂದಿ ನಾಚಿ ಗಾಯಿ ಐಚೆ ಮದ ಮತ್ತ. ಹರೇ ಕೃಷ್ಣ. ಲಲಿತಾ ಆರ್ ಪೂಜಾರಿ ಮಾತಾಜಿ. ರಾಜು ತಂಬಟ್ ಪ್ರಭುಜಿ ಓದಿ ಪ್ರಭುಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಶ್ಲೋಕ 78. ಧೈರ್ಯ ಧರಿತೆ ನಾರಿ ಹೈಲಾಮ ಉನ್ಮತ್ತ ಹಾಸಿ ಕಾಂದಿ ನಾಚಿ ಗಾಯಿ ಏಯಿಚೆ ಮದ ಮತ. ಧೈರ್ಯ ತಾಳ್ಮೆ, ಧರಿತೆ ತಾಳುವುದು, ನಾರಿ ಸಾಧ್ಯವಾಗುವುದಿಲ್ಲ, ಹೈಲಾಮ ನಾನು ಆಗಿದ್ದೇನೆ, ಉನ್ಮತ್ತ ಅದನ್ನು ಕುರಿತು ಹುಚ್ಚು, ಹಾಸಿ ನಗುತ್ತೇನೆ, ಕಾಂದಿ ಅಳುತ್ತೇನೆ, ನಾಚಿ ನರ್ತಿಸುತ್ತೇನೆ, ಗಾಯಿ ಹಾಡುತ್ತೇನೆ, ಏಚೆ ಅಂತೆ, ಮದಮತ ಹುಚ್ಚ. ಅನುವಾದ ಪ್ರಭುಪಾದವರಿಂದ ಪ್ರಭುಪಾದವರಿಗೆ ಜಯವಾಗಲಿ. ಪ್ರಭುವಿನ ಪುಣ್ಯ ನಾಮವನ್ನು ಪರಿಶುದ್ಧ ದೇವೋನ್ಮಾದದಲ್ಲಿ ಸಂಕೀರ್ತನೆ ಮಾಡುತ್ತಾ ನಾನು ಮೈ ಮರೆಯುತ್ತೇನೆ. ಹೀಗೆ ಹುಚ್ಚನಂತೆ ನಗುತ್ತೇನೆ, ಅಳುತ್ತೇನೆ, ಕುಣಿಯುತ್ತೇನೆ, ಹಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಪ್ರಭುವಿನ ಪುಣ್ಯ ನಾಮವನ್ನ ಪರಿಶುದ್ಧ ದೈವೋನ್ಮಾದದಲ್ಲಿ ಸಂಕೀರ್ತನೆ ಮಾಡುತ್ತಾ ನಾನು ಮೈ ಮರೆಯುತ್ತೇನೆ, ಹೀಗೆ ಹುಚ್ಚನಂತೆ ನಗುತ್ತೇನೆ, ಅಳುತ್ತೇನೆ, ಕುಣಿಯುತ್ತೇನೆ, ಹಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಶ್ರೀ ಶಿಕ್ಷಾಕ್ಷರದಲ್ಲೂ ಸಹ ಚೈತನ್ಯ ಮಹಾಪ್ರಭುಗಳು ಅದನ್ನೇ ಹೇಳಿರೋದು, ಅದನ್ನೇ ಹೇಳಿದ್ದಾರೆ. ಅವ್ರೇನ್ ಹೇಳಿದ್ದಾರೆ? ನಯನಂ ಗಲದಶ್ರುಧಾರಯ ವದನಂ ಗದ್ಗದ ರುದ್ಧಯ ಗಿರಾ ಪುಳಕೈರ್ನಿಶ್ಚಿತಂ ವಪುಃ ಕದಾ ತವ ನಾಮ ನಾಮ ಗ್ರಹಣೆ ಭವಿಷ್ಯತಿ. ನಾಮ ಗ್ರಹಣೆ ಭವಿಷ್ಯತಿ ಅಲ್ವಾ. ನಮ್ಗೆ ಯಾವಾಗ ಹಂಗಾಗತ್ತೆ ಅಂತ ಅಲ್ವಾ. ನಯನಂ ಗಳದಷ್ಟು ದಾರೆಯ, ನಮ್ಮ ಕಣ್ಣಲ್ಲಿ ನೀರು ಬರ್ಬೇಕು ಧಾರಾಕಾರವಾಗಿ. ನಯನಂ ಗಳದಷ್ಟು ದಾರೆಯ, ವದನಂ ಗದ್ಗದ ಹೃದಯಾಗಿರ, ನಮ್ಮ ದೇಹ ಅದು ಪುಳಕಿತಗೊಳ್ಬೇಕು ಅಲ್ವಾ. ನಮ್ಮ ಮುಖದಲ್ಲೂ ಸಹ ಆ ಒಂದು ಏನು ಪುಳಕಿತ ಆಗ್ಬೇಕು. ನಯನಂ ಗಳದಷ್ಟು ದಾರೆಯ ವದನಂ ಗದ್ಗದ ಹೃದಯಾಗಿರ ಪುಳಕೈರ್ ನಿಶ್ಚಿತಂ ವಪು ಕದ ಅಲ್ವಾ. ವಪು ನಮ್ಮ ದೇಹ ಯಾವಾಗ ಅದು ಪುಳಕಿತವಾಗುತ್ತೆ. ಸೊ ಅಂತಹ ಒಂದು ಸಮಯ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವ್ ಇವಾಗ ಶುದ್ಧ ನಾಮವನ್ನ ಹೇಳ್ಕೊಂಡಾಗ ನಮ್ಮಲ್ಲಿ ಎಲ್ಲ ಬದಲಾವಣೆಗಳು ಆಗ್ಬೇಕು, ಈ ದೈಹಿಕ ಬದಲಾವಣೆಗಳು ಆಗ್ಬೇಕು ಅಲ್ವಾ. ನಮ್ಗೆ ಭಾಗವತಮಲ್ಲೂ ಸಹ ಅದನ್ನೇ ಹೇಳೋದು. 2ನೇ ಸ್ಕಂದದಲ್ಲಿ ಏನನ್ನ ಹೇಳ್ತಾರೆ? ಸೊ ನಾವ್ ಇವಾಗ ಯಾವಾಗ ನಾವು ಈ ಕೃಷ್ಣ ಪ್ರಜ್ಞೆಗೆ ಬರ್ತೀವೋ ನಾವು ಮುಂದುವರಿತಾ ಇದೀವಿ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಆ ಹೃದಯ ಪರಿವರ್ತನೆ ಅಂತ ಆಗ್ಬೇಕು ಅಲ್ವಾ. ಹೃದಯ ಪರಿವರ್ತನೆ ಆಗಿಲ್ಲ ಅಂತಂದ್ರೆ, ಸೊ ಇವಾಗ ನಮ್ಗುನು ಮತ್ತೆ ಇಲ್ಲಿ ಯಾರೆಲ್ಲ ಕೃಷ್ಣ ಪ್ರಜ್ಞೆಗೆ ಬಂದಿಲ್ವೋ ಅವ್ರಿಗೂ ಏನೂ ವ್ಯತ್ಯಾಸ ಇಲ್ಲ. ನಾವು ಜಸ್ಟ್ ಕೇಳಿಸ್ಕೊತಾ ಇದೀವಿ. ಅದಕ್ಕೇನೆ ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಆ ಜ್ಞಾನ ವಿಜ್ಞಾನಕ್ಕೆ ಯೋಗಕ್ಕೆ ತುಂಬಾ ಮಹತ್ವವನ್ನ ಕೊಡೋದು. ನಾವೇನನ್ನ ಜ್ಞಾನವನ್ನ ಪಡ್ಕೊಂಡಿರ್ತೀವೋ ಅದನ್ನ ನಾವು ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಅಂತೇಳಿ ನಮ್ಗೆ ಹೇಳೋದು. ಸೊ ಅದಕ್ಕೆ ನೋಡಿ, ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಆ ಪುಣ್ಯನಾಮವನ್ನ ಪರಿಶುದ್ಧವಾಗಿ ಜಪಿಸ್ತಾ ಇದ್ದಾರೆ. ಅವಾಗ ಏನಾಗ್ತಿದೆ? ಅವರಿಗೆ ಉನ್ಮಾದ ಸ್ಥಿತಿಗೆ ಹೋಗ್ತಾ ಇದ್ದಾರೆ. ಎಂತಹ ಉನ್ಮಾದ? ದೈವೋನ್ಮಾದ ಸ್ಥಿತಿಗೆ ಹೋಗ್ತಾ ಇದ್ದಾರೆ. ಅವ್ರು ಸಂಕೀರ್ತನೆ ಮಾಡ್ತಾ ಅವರನ್ನೇ ಅವರು ಮರಿತಾ ಇದ್ದಾರೆ. ಹುಚ್ಚನ್ ತರ ಇದ್ದಾರೆ ಅವರು. ಯಾರಿಗೂ ಅರ್ಥ ಆಗ್ತಿಲ್ಲ. ಅವ್ರು ನಗ್ತಾ ಇದ್ದಾರೆ, ಕೆಲವು ಸರಿ ನಗ್ತಾರೆ, ಅಳ್ತಾರೆ, ಕುಣಿತಾರೆ, ಹಾಡ್ತಾರೆ ಅಲ್ವಾ. ಆತರ ಮಾಡಿದಾಗ ಯಾವುದೇ ಕಾರಣ ಇಲ್ದಲೆ, ಇವಾಗ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇದ್ದಾಗ ಈ ತರದ್ದೆಲ್ಲ ಮಾಡಿದ್ರೆ ಓಕೆ ಅಲ್ವಾ. ಸುಮ್ನೆ ಒಬ್ಬೊಬ್ರೇ ಇದ್ದಾಗ ನಕ್ಕೊಂಡ್ರೆ, ಅಳ್ಕೊಂಡ್ರೆ ಅಲ್ವಾ, ಕುಣಿತಾ ಇದ್ರೆ ಅವಾಗ ಹುಚ್ಚ ಅಂತಾನೆ ಹೇಳೋದು ಅಲ್ವಾ. ಇವಾಗ ಇಲ್ಲಿ ಚೈತನ್ಯ ಮಹಾಪ್ರಭುಗಳಿಗೆ ಈ ರೀತಿ ಆಗ್ತಾ ಇದೆ ಆ ಒಂದು ದೈವೋನ್ಮಾದದಲ್ಲಿ. ಶ್ಲೋಕ 79. ತಬೆ ಧೈರ್ಯ ಧರಿ ಮನೆ ಕರಿಲುಂಗ್ ವಿಚಾರ ಕೃಷ್ಣ ನಾಮೆ ಜ್ಞಾನ ಚನ್ಹ ಇಲ್ಲ ಅಮ ಆಮರ. ಲಲಿತಾ ಆರ್ ಪೂಜಾರಿ ಮಾತಾಜಿ ಓದಿ ಮಾತಾಜಿ. तबे धैर्य धरी मने करी विचार कृष्ण नामे ज्ञान चिन्ह ಇಲ್ಲ ಅಮಾರ. ತಬೆ ಅಲ್ಲಿಂದ ಮುಂದೆ, ಧೈರ್ಯ ತಾಳ್ಮೆ, ಧರಿಸಿ, ಮನದಲ್ಲಿ, ಕರಿಲು ನಾನು ಮಾಡಿದೆ, ವಿಚಾರವನ್ನು, ಕೃಷ್ಣನಾಮೆ ಕೃಷ್ಣನ ಪವಿತ್ರ ನಾಮದಲ್ಲಿ, ಜ್ಞಾನ ಅಚ್ಛನ್ನ ನನ್ನ ಜ್ಞಾನವನ್ನು ಆವರಿಸಿತು, ಇಲ್ಲ ಆಯಿತು, ಅಮಾರ ನನಗೆ. ಅನುವಾದ: ಆದ್ದರಿಂದ ನಾನು ತಾಳ್ಮೆಯನ್ನು ತಳೆದು ಕೃಷ್ಣನ ಪವಿತ್ರ ನಾಮದ ಸಂಕೀರ್ತನೆಯ ನನ್ನ ಎಲ್ಲಾ ಆಧ್ಯಾತ್ಮಿಕ ಜ್ಞಾನವನ್ನು ಆಚ್ಛಾದಿಸಿ ಬಿಟ್ಟದೇನಲ್ಲ ಎಂದು ಯೋಚನೆ ಮಾಡತೊಡಗಿದೆ. ಭಾವಾರ್ಥ: ಕೃಷ್ಣನ ಪವಿತ್ರ ನಾಮವನ್ನು ಜಪಿಸಲು ವ್ಯಕ್ತಿಯು ದೈವ ವಿಜ್ಞಾನದ, ತತ್ವಶಾಸ್ತ್ರೀಯ ಸಂಗತಿಯನ್ನು
ಸಂಗತಿಯನ್ನು ಕುರಿತು ಜಿಜ್ಞಾಸೆ ಮಾಡಬೇಕಾದ ಅಗತ್ಯವಿಲ್ಲ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಶ್ಲೋಕದಲ್ಲಿ ಸೂಚನೆ ಕೊಡುತ್ತಾರೆ. ಏಕೆಂದರೆ ವ್ಯಕ್ತಿಯು ತನ್ನಷ್ಟಕ್ಕೆ ತಾನೇ ದೈವೋನ್ಮಾದಕ್ಕೆ ಹೋಗುತ್ತಾನೆ ಮತ್ತು ಕೂಡಲೇ ಹುಚ್ಚನಂತೆ ಸಂಕೀರ್ತನೆ ಮಾಡಲು, ನರ್ತಿಸಲು, ನಗಲು, ಅಳಲು, ಹಾಡಲು ಪ್ರಾರಂಭಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಡಿ, ಧನ್ಯವಾದಗಳು. ಇವಾಗ ನೋಡಿ, ಚೈತನ್ಯ ಮಹಾಪ್ರಭುಗಳು ಯೋಚನೆ ಮಾಡ್ತಾ ಇದ್ದಾರೆ, ಇದೇನಿದು, ನಾನು ಬರೀ ನಾಮ ಸಂಕೀರ್ತನೆ ಮಾಡ್ತಾ ಇದ್ದೀನಲ್ವಾ, ನಾನು ಇವಾಗ ಆಧ್ಯಾತ್ಮಿಕವಾಗಿ ನಾನು ಏನನ್ನೂ ನಾನು ಜ್ಞಾನವನ್ನ ಪಡ್ಕೊಳ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇಲ್ವಲ್ಲ, ಇದು ಎಲ್ಲವನ್ನ ಇದು ತಗೊಂಡ್ಬಿಟ್ಟಿದೆಯಲ್ಲ ಈ ಒಂದು ಪವಿತ್ರ ನಾಮಾನೇ ನಂದು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಸೊ ಅವಾಗ ಇಲ್ಲಿ ಪ್ರಭುಪಾದ ನಮ್ಗೆ ಅದಕ್ಕೆ ಅರ್ಥ ಮಾಡಿಸ್ತಾ ಇದ್ದಾರೆ. ನಮಗ್ ಗೊತ್ತಿರೋ ಹಾಗೇನೆ ಸೊ ಕೃಷ್ಣನ ಪವಿತ್ರ ನಾಮವನ್ನ ನಾವು ಜಪಿಸಿದ್ರೆ ನಾವು ಬೇರೆ ಏನನ್ನೂ ಮಾಡೋದ್ ಬೇಕಾಗಿಲ್ಲ. ಯಜ್ಞ, ದಾನ, ತಪ, ವೇದಾಧ್ಯಯನ ಅಲ್ವಾ, ಏನೆಲ್ಲ ನಾವ್ ಈ ತರ ಕ್ರಿಯೆಗಳೆಲ್ಲ ಇದೆಯೋ ಅದ್ ಯಾವ್ದನ್ನು ನಾವು ಮಾಡೋದ್ ಬೇಕಾಗಿಲ್ಲ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಇವಾಗ ಚೈತನ್ಯ ಮಹಾಪ್ರಭುಗಳು ಸಹ ಅದನ್ನೇ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹರಿನಾಮ ಹೇಳ್ಕೊಂಡ್ರೆ ಸಾಕು, ನಾವು ಆ ದೈವೋನ್ಮಾದಕ್ಕೆ ಹೋಗ್ತೀವಿ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಆ ಹಿಪ್ಪಿಗಳೆಲ್ಲ ಏನ್ ಮಾಡ್ತಾ ಇದ್ರು, ಒಂದು ಉನ್ಮಾದ ಸ್ಥಿತಿಗೆ, ಒಂದು ಹೈಯರ್ ಲೆವೆಲ್, ಹೈಯರ್ ಸ್ಟೇಟಸ್ ಹೋಗ್ಲಿಕ್ಕೋಸ್ಕರನೇ ಅವರು ಡ್ರಗ್ಸ್ ಅನ್ನ ತಗೋತಾ ಇದ್ದಿದ್ದು ಅಲ್ವಾ. ಅದಕ್ಕೆ ಪ್ರಭುಪಾದ್ರು ಏನ್ ಹೇಳಿದ್ರು, ನೀವು ಆ ಡ್ರಗ್ಸ್ ತಗೊಂಡ್ರೆ ಹೌದು ನೀವು ಆ ಒಂದು ಉನ್ಮಾದ ಸ್ಥಿತಿಗೆ ಹೋಗ್ತೀರಾ, ಆಮೇಲೆ ಏನಾಗುತ್ತೆ, ಆ ಡ್ರಗ್ ಎಫೆಕ್ಟ್ ಹೋಗಿದ ತಕ್ಷಣ ನೀವು ಮತ್ತೆ ಮಾಮೂಲಿ ಒಂದು ಸ್ಥಾನಕ್ಕೆ ಇರ್ಲಿ, ನೀವಿನ್ನ ಕೆಳಜಾರ್ತೀರಾ ನೀವು ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಈ ಹರಿನಾಮ ಆತಲ್ಲ, ಹರಿನಾಮ ಆತರ ಅಲ್ಲ, ಅದು ನಿಮ್ಮನ್ನ ಹೈಯರ್ ಲೆವೆಲ್ಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ನೀವು ಭಗವಂತನ ಲೋಕಕ್ಕೂ ಸಹ ನೀವು ಹೋಗ್ಬಿಡ್ಬೋದು, ಅಷ್ಟು ಹೈಯರ್ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ನಮ್ ಪ್ರಭುಪಾದ್ರು ಅವ್ರಿಗೆ ಅರ್ಥ ಮಾಡಿಸ್ತಾರೆ ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ಆ ವ್ಯಕ್ತಿ ಆ ಹರಿನಾಮ ಹೇಳ್ಕೊಂಡ್ರೆ ಸಾಕು, ಆ ಶುದ್ಧ ನಾಮದಲ್ಲಿ ಆ ದೈವೋನ್ಮಾದಕ್ಕೆ ಹೋಗ್ತಾರೆ, ಹುಚ್ಚನಂತೆ ಸಂಕೀರ್ತನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ನರ್ತಿಸ್ತಾರೆ, ನಗ್ತಾರೆ, ಅಳ್ತಾರೆ ಅಂತ ಹೇಳ್ಬಿಟ್ಟು, ಹಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಪ್ರಭುಪಾದ್ರು. ಶ್ಲೋಕ 80. ಪಾಗಲ ಹಾಯಿಲ ನಾಮಿ ಧೈರ್ಯ ನಾಹಿ ಮಾನೆ, ಏತ ಚಿಂತಿ ನಿವೇದಿಲು ಗುರುರ ಚರಾಣೆ. ಹರೇ ಕೃಷ್ಣ. ರವಿ ಪ್ರಭುಜಿ ಓದ್ತೀರಾ? ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಪಗಲಹ ಇಲಾಯಾಮಿ ಧೈರ್ಯ ನಾಹಿ ಮಾನೆ, ಏತಚ್ಚಿತ್ತ ನಿವೇದಿಲು ಗುರುರ ಚರಣೆ. ಪಾಗಲ್ ಹುಚ್ಚ, ಹ ಇಲ್ಲ ನಾನು ಆಗಿದ್ದೇನೆ, ಆಮಿ ನಾನು, ಧೈರ್ಯ ತಾಳ್ಮೆ, ನಾಹಿ ಇಲ್ಲದೆ, ಮನದಲ್ಲಿ, ಏತ ಹೀಗೆ, ಚಿತ್ತಿ ಪರಿಗಣಿಸಿ, ನಿವೇದಿಲು ನಾನು ಶರಣಾದೆ, ಗುರುಗಳ ಚರಣೆ ಅವರ ಪಾದಕಮಲಗಳಲ್ಲಿ. ಅನುವಾದ: ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುತ್ತಾ ನಾನು ಹುಚ್ಚನಾದದ್ದನ್ನು ಕೂಡಲೇ ಇದನ್ನು ನನ್ನ ಗುರುಗಳ ಪಾದಕಮಲಗಳಲ್ಲಿ ನಿವೇದಿಸಿಕೊಂಡೆ. ಭಾವಾರ್ಥ: ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶಿಷ್ಯನು ತನ್ನ ಗುರುಗಳೊಡನೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದರ ಆದರ್ಶ ಶಿಕ್ಷಕರಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯಾವುದೇ ಅಂಶದ ಬಗೆಗೆ ಯಾವಾಗ ಆಗಲಿ ಅನುಮಾನ ಬಂದರೆ ಪರಿಹಾರಕ್ಕಾಗಿ ಅವನು ಅದನ್ನು ಗುರುಗಳ ಬಳಿ ವಿಚಾರಿಸಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನೆ ಮಾಡುತ್ತಾ ನರ್ತಿಸುವಾಗ ಮುಕ್ತಾತ್ಮರಿಗೆ ಮಾತ್ರ ಸಾಧ್ಯವಾದಂತಹ ಉನ್ಮತ್ತ ದೈವೋನ್ಮಾದವನ್ನು ಅನುಭವಿಸಿದರೆಂದು ಹೇಳಿದರು. ಆದರೂ ಈ ಮುಕ್ತ ಸ್ಥಿತಿಯಲ್ಲಿಯೇ ಅನುಮಾನಗಳು ಬಂದಾಗ ತಮ್ಮ ಗುರುಗಳಿಗೆ ಎಲ್ಲವನ್ನೂ ತಿಳಿಸಿದರು. ಹೀಗೆ ಯಾವುದೇ ಸ್ಥಿತಿಯಲ್ಲಿ ಮುಕ್ತರಾಗಿದ್ದಾಗಲೂ ಕೂಡ ಗುರುಗಳಿಂದ ನಾನು ಸ್ವತಂತ್ರ ಎಂದು ನಾವು ಎಂದು ಯೋಚಿಸಬಾರದು. ಬದಲು ನಮ್ಮ ಪ್ರಗತಿಶೀಲ ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದೇ ಸಂಶಯ ಮಾಡುತ್ತಿದ್ದಂತೆಯೇ ಗುರುಗಳಿಗೆ ತಿಳಿಸಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಏನನ್ನ ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ, ಇದೇನಿದು ನನ್ಗೆ ಪವಿತ್ರ ನಾಮ ಹೇಳ್ಬೇಕು ಅಂತ ಆದೇಶ ಕೊಟ್ರು, ನಾನು ಇವಾಗ ಪವಿತ್ರ ನಾಮ ಸಂಕೀರ್ತನೆ ಮಾಡ್ತಾ ಇದ್ದೀನಿ, ಆದ್ರೆ ನಾನು ಇವಾಗ ಇಲ್ಲಿ ಹುಚ್ಚನ ಆಗ್ಬಿಟ್ಟಿದೀನಿ, ಅದ್ರಲ್ಲೇ ಮುಳುಗೋಗ್ಬಿಟ್ಟಿದೀನಿ. ಸೊ ಅದಕ್ಕೋಸ್ಕರ ಅವರ ಸ್ಥಿತಿಯನ್ನ ಈಗ ಗುರುಗಳಲ್ಲಿ ಅವ್ರು ನಿವೇದಿಸ್ಕೊತಾ ಇದ್ದಾರೆ. ಅದಕ್ಕೆ ನಮ್ಗೆ ಭಾವಾರ್ಥದಲ್ಲಿ ಪ್ರಭುಪಾದರು ಎಷ್ಟು ಚೆನ್ನಾಗಿ ನಮ್ಗೆ ಇಲ್ಲಿ ಅದರ ಒಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂತಹ ಒಂದು ಸಂದೇಶವನ್ನ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ ಅಲ್ವಾ. ನಮ್ಗೆ ಏನೇ ಸಂದೇಹ ಬಂದ್ರೂ ಸಹ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಆಗ ನಾವು ಇಮಿಡಿಯೇಟ್ ಆಗಿ ಗುರುಗಳ ಬಳಿ ಹೋಗ್ಬೇಕು ಅಲ್ವಾ. ನಾವು ಸ್ವತಂತ್ರರಲ್ಲ ನಾವು ಅಲ್ವಾ. ಸೊ ನಮ್ಗೆ ಆ ಗುರುಗಳು ನಮ್ಗೆ ಇಚ್ಛೆ ಬಂದಾಗೆ ನಾವು ಯೋಚನೆ ಮಾಡ್ಕೊಂಡು ನಾವೇ ಇದು ಸರಿ ತಪ್ಪು ಅನ್ನೋ ಒಂದು ವಿಶ್ಲೇಷಣೆಗೆ ಬರುವಂತ ಸ್ಥಿತಿಯಲ್ಲಿ ನಾವಿಲ್ಲ. ಸೊ ನಾವು ಗುರುಗಳ ಬಳಿಗೆ ಹೋಗಿ ನಮ್ಗೆ ಏನೇ ಒಂದು ಡೌಟ್ ಬಂದ್ರೂ ಸಹ ಅವ್ರ ಹತ್ರ ನಾವು ನಿವೇದಿಸ್ಕೋಬೇಕು. ಆಗ ಗುರುಗಳು ನಮ್ಗೆ ಅದಕ್ಕೆ ಒಂದು ಸರಿಯಾದ ಒಂದು ಮಾರ್ಗವನ್ನ ಅವ್ರು ನಮ್ಗೆ ತೋರಿಸ್ತಾರೆ ಅಲ್ವಾ. ನಮ್ಗೆ ಚಿಕ್ಕ ಮಕ್ಕಳಿಗೂ ಸಹ ನಾವು ಅವ್ರಿಗೆ L1 ಕ್ಲಾಸಸ್ ತಗೊಂಡಾಗ ನಾವು ಅದನ್ನೇ ಹೇಳ್ತೀವಲ್ವ, ಒಂದ್ ಕಥೆಯನ್ನ ಹೇಳ್ತೀವಿ. ಒಬ್ಬ ಬೇಟೆಗಾರ, ಅವನು ಕಾಡಿಗೆ ಹೋಗಿರ್ತಾನೆ, ಆದ್ರೆ ಆ ರಾಜ
ಆ ರಾಜ ಏನನ್ನ ಹೇಳಿರ್ತಾನೆ ಅಂತಂದ್ರೆ ಅಲ್ಲಿ ಯಾರನ್ನು ಸಹ ಬೇಟೆ ಆಡ್ಕೂಡ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಆದೇಶ ಹೊರಡ್ತಿರ್ತಾನೆ. ಆ ಒಂದು ಏರಿಯಾದ ಅಂದ್ರೆ ಆ ಕಾಡಿಗೆ ಸಂಬಂಧಪಟ್ಟಿರುವಂತಹ ರಾಜ್ಯದ ರಾಜ ಅವನು ಹೇಳಿರ್ತಾನೆ ಯಾರನ್ನು ಸಹ ಇಲ್ಲಿ ಬೇಟೆ ಆಡ್ಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೆ ಈ ಬೇಟೆಗಾರ ಏನ್ ಮಾಡ್ತಾನೆ, ಅದನ್ನ ಉಲ್ಲಂಘಿಸ್ಬಿಟ್ಟು ಅವನು ಒಂದು ನರಿಗೆ ಅವನು ಏನು ಬಾಣವನ್ನ ಬಿಟ್ಬಿಟ್ಟು ಆ ನರಿಯನ್ನ ಅವನೇನ್ ಮಾಡ್ತಾನೆ, ಈಗ ಒಂದು ಚೀಲದಲ್ಲಿ ಹಾಕೊಂಡು ತನ್ನ ಹೆಗಲ್ ಮೇಲೆ ಹಾಕೊಂಡು ಅವನು ಇವಾಗ ಹೋಗ್ತಾ ಇರ್ತಾನೆ. ಸೊ ಇವಾಗ ರಾಜ ಎದುರಿಗೆ ಸಿಕ್ಬಿಡ್ತಾನೆ. ಅವನು ಏನು ಆ ಕಾಡಿನ ಮೂಲಕ ಅವನು ಹೋಗ್ತಾ ಇರ್ತಾನೆ, ಆ ಊರಿನ ರಾಜ. ಅವನು ಇವನನ್ನ ಮಾತಾಡಿಸ್ತಾನೆ, ಬೇಟೆಗಾರನ ಕ್ಷೇಮ ಸಮಾಚಾರವನ್ನ ಕೇಳ್ತಾನೆ, ಮತ್ತೆ ಅವನು ಯಾವ ಊರಿಂದ ಬಂದಿದ್ದಾನೆ, ಮತ್ತೆ ಆ ಊರಲ್ಲೆಲ್ಲ ಹೇಗಿದೆ ಕ್ಷೇಮ ಸಮಾಚಾರವನ್ನ ಕೇಳ್ತಾ ಹೋಗ್ತಾನೆ. ಸೊ ಕೇಳ್ತಾ ಹೋದಾಗ ಏನಾಗುತ್ತೆ, ಇಲ್ಲಿ ಈ ನರಿ ಪೂರ್ತಿಯಾಗಿ ಸತ್ತೋಗಿರೋದಿಲ್ಲ. ಆ ಏನ್ ಬಾಣ ಬಿಟ್ಟಿರ್ತಾನೆ ಈ ಒಂದು ಬೇಟೆಗಾರ, ಅದಕ್ಕಿನ್ನ ಪ್ರಾಣ ಇರುತ್ತೆ. ಅದೇನ್ ಮಾಡ್ತಾ ಇದೆ ಅಂತಂದ್ರೆ, ಈ ಸಂಭಾಷಣೆ ನಡಿಬೇಕಾದ್ರೆ ಸೊ ಅದು ಕಚ್ತಾ ಇದೆ, ಆ ಬೇಟೆಗಾರನ ಬೆನ್ನನ್ನ ಕಚ್ತಾ ಇದೆ. ಆ ಬೆನ್ನಿಗೆ ಹಾಕೊಂಡಿದ್ದಾನೆ ಆ ಚೀಲವನ್ನ, ಅವನು ಆ ನರಿ ಇರುವಂತ ಚೀಲವನ್ನ. ಆ ಒಂದು ನರಿ ಈ ಬೇಟೆಗಾರನ ಬೆನ್ನನ್ನ ಕಚ್ತಾ ಇದೆ. ಎಷ್ಟು ಕಚ್ತಾ ಇದೆ ಅಂದ್ರೆ ಅಲ್ಲಿ ರಕ್ತ ಸೋರೋಗ್ತಾ ಇದೆ, ಅವನಿಗೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇವಾಗ ಅವನೇನಾದ್ರೂ ಕಿರಿಚ್ಕೊಂಡ್ರೆ ಅಥವಾ ಅವನು ಬಾಯಿ ಬಿಟ್ರೆ ಏನಾಗುತ್ತೆ, ರಾಜ ಅವನನ್ನ ಜೈಲಿಗೆ ಹಾಕ್ತಾನೆ. ಯಾಕಂದ್ರೆ ಅವನಲ್ಲಿ ಆಜ್ಞೆಯನ್ನ ಹೊರಡಿಸಿದಾನೆ, ಯಾರು ಸಹ ಬೇಟೆಯನ್ನ ಆಡ್ಬಾರ್ದು ಅಂತ. ಸೊ ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ತನ್ನ ಮನಸ್ಸಲ್ಲೇ ಅದೆಲ್ಲ ಗಟ್ಟಿಯಾಗಿ ಇಟ್ಕೋತಾನೆ. ಕೊನೆಗೆ ಏನಾಗುತ್ತೆ, ರಾಜ ಅವನನ್ನ ಮಾತಾಡಿಸ್ಬಿಟ್ಟು ಅವನು ಮುಂದೆ ಹೊರಟೋಗ್ತಾನೆ. ಆದ್ರೆ ಇಲ್ಲೇನಾಯ್ತು, ಅವನು ಹಿಂದೆ ಅಲ್ಲಿ ರಕ್ತ ಸೋರಿ ಅವನು ಆ ಕಡೆ ರಾಜ ಹೋಗಿದ ತಕ್ಷಣ ಇಲ್ಲಿ ಅವನು ಕೆಳಗಡೆ ಬಿದ್ದು ಅವನು ಪ್ರಾಣವನ್ನೇ ಅವನು ಕಳ್ಕೊಂಡ್ಬಿಡ್ತಾನೆ. ಅಂದ್ರೆ ಏನಾಯ್ತು, ಅವನಿವಾಗ ಅವ್ನಿಗೆ ಆಗ್ತಿರುವಂತ ಪರಿಸ್ಥಿತಿಯನ್ನ ಅವನು ವಿವರಿಸ್ತಲೇ ಇದ್ದಿದ್ದಕ್ಕೆ ಅವನಿವಾಗ ತನ್ನ ಪ್ರಾಣವನ್ನೇ ಕಳ್ಕೊಳೋ ತರ ಆಯ್ತು. ಅದೇ ತರ ನಮ್ಗೆ ಅಲ್ಲಿ ಅರ್ಥ ಮಾಡಿಸ್ತಾರೆ. ಸೊ ಅಲ್ಲಿ ಪ್ರಭುಪಾದ್ರೆ ಹೇಳಿರುವಂತಹ ಕಥೆಗಳಿದು. ಸೊ ಮಕ್ಕಳಿಗೆ ನಾವು ಇದ್ರ ಮೂಲಕ ಹೇಳಿಕೊಡ್ತೀವಿ, ನಿಮ್ಗೆ ಏನೇ ಒಂದು ಸಂದೇಹ ಇದ್ರೂ ಸಹ ನೀವು ಗುರುಗಳಲ್ಲಿ ಅದನ್ನ ನಿವೇದಿಸ್ಕೋಬೇಕು. ನೀವು ಅದರಿಂದ ಗುರುಗಳು ಏನನ್ನ ಹೇಳ್ತಾರೆ ಆ ಮಾರ್ಗದಲ್ಲಿ ನೀವು ನಡಿಬೇಕು. ನೀವೇ ಒಂದು ಆಲೋಚನೆ ಮಾಡಿ ಊಹಾಪೋಹ ಮಾಡ್ಕೊಂಡು ನೀವು ಜೀವನದಲ್ಲಿ ಮುಂದುವರಿಯೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಅದೇ ತರನೇ ಇಲ್ಲೂ ಸಹ ಏನೇ ಸಂದೇಹ ಬಂದ್ರೂ ಸಹ ನಾವು ಗುರುಗಳ ಬಳಿಗೆ ಹೋಗಿ ನಾವು ವಿಚಾರಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಶಿಷ್ಯರು ತನ್ನ ಗುರುಗಳೊಡನೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದನ್ನ ಆದರ್ಶ ಶಿಕ್ಷಕರಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ. ಯಾವುದೇ ಅಂಶದ ಬಗೆಗೆ ಯಾವಾಗ ಆಗಲಿ ಅನುಮಾನ ಬಂದರೆ ಪರಿಹಾರಕ್ಕಾಗಿ ಅದನ್ನು ಗುರುಗಳ ಬಳಿ ವಿಚಾರಿಸಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನೆ ಮಾಡುತ್ತಾ ನರ್ತಿಸುವಾಗ ಮುಕ್ತಾತ್ಮರಿಗೆ ಮಾತ್ರ ಸಾಧ್ಯವಾಗುವಂತಹ ಉನ್ಮತ್ತ ದೈವೋನ್ಮಾದವನ್ನು ಅನುಭವಿಸರೆಂದು ಹೇಳಿದರು ಅಲ್ವಾ. ಇವಾಗ ನೋಡಿ, ಚೈತನ್ಯ ಮಹಾಪ್ರಭುಗಳಲ್ಲಿ ಹೇಳಿದ್ದಾರೆ, ಅವರು ಸಹ ಈ ತರ ಹರಿನಾಮ ಹೇಳ್ಕೊಂಡಾಗ ಉನ್ಮಾದ ಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೃತಕವಾಗಿ ಅಂತಹ ಒಂದು ಸ್ಥಿತಿಯನ್ನ ನಾವು ತಲುಪಿದೀವಿ ಅನ್ಕೊಂಡು ನಾವು ಹತ್ರ ಮಾಡೋ ಹಾಗಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಅಂದ್ರೆ ಅದು ತಾನೇ ನಮ್ಮ ದೇಹದಲ್ಲಿ ಆ ಎಲ್ಲ ಬದಲಾವಣೆಗಳು ಆಗ್ಬೇಕು. ಸೊ ಮುಕ್ತಾತ್ಮರಿಗೆ ಮಾತ್ರ ಸಾಧ್ಯವಾಗುವಂತಹ ಉನ್ಮತ್ತ ದೈವೋನ್ಮಾದವನ್ನ ಅನುಭವಿಸಿದರೆಂದು ಹೇಳಿದರು. ಆದರೂ ಈ ಮುಕ್ತ ಸ್ಥಿತಿಯಲ್ಲಿಯೇ ಅನುಮಾನಗಳು ಬಂದಾಗ ತಮ್ಮ ಗುರುಗಳಿಗೆ ಎಲ್ಲವನ್ನೂ ತಿಳಿಸಿದರು. ಆದ್ರೂ ಸಹ ನೋಡಿ, ಅವ್ರಿಗೆ ಡೌಟ್ ಆಗ್ತಾ ಇದೆ, ನಾನು ಏನ್ ಮಾಡ್ತಾ ಇದ್ದೀನಿ ಅದು ಸರಿ ಇದೆಯಾ ಅಥವಾ ನಿಜವಾಗ್ಲೂ ನನಗೆ ಹುಚ್ಚಿಡ್ಬಿಟ್ಟಿದ್ಯಾ, ಹುಚ್ಚನಾಗಿದ್ದೀನಾ ಅಂತ ಹೇಳ್ಬಿಟ್ಟು. ಹೀಗೆ ಯಾವುದೇ ಸ್ಥಿತಿಯಲ್ಲಿ ಮುಕ್ತರಾಗಿದ್ದಾಗಲೂ ಕೂಡ ಗುರುಗಳಿಂದ ನಾವು ಸ್ವತಂತ್ರ ಎಂದು ನಾವು ಎಂದೂ ಯೋಚಿಸಬಾರದು. ಬದಲು ನಮ್ಮ ಪ್ರಗತಿಶೀಲ ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದೇ ಸಂಶಯ ಮೂಡುತ್ತಿದ್ದಂತೆಯೇ ಗುರುಗಳಿಗೆ ತಿಳಿಸಬೇಕು. ನಮ್ಗೆ ಏನೇ ಒಂದು ಸಂಶಯ ಬಂದಿದ ತಕ್ಷಣ ನಾವು ಗುರುಗಳಿಗೆ ಹೇಳ್ಬೇಕು. ಆಗ ಅಷ್ಟೇ ನಮ್ಗೆ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಲಲಿತಾ ಮಾತಾಜಿ, ನಾನು ಸ್ಟಾಪ್ ಮಾಡ್ತಿದ್ದೀನಿ ಮಾತಾಜಿ. ಸರಿ ಮಾತಾಜಿ, ಸರಿ ಹರೇ ಕೃಷ್ಣ. 80 ಆಗಿದೆ. ಹಾ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಚೈತನ್ಯ ಮಹಾಪ್ರಭು ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಈ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ, ಚೈತನ್ಯ ಚರಿತಾಮೃತ ಗ್ರಂಥ ಕಿ ಜೈ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ, ವಾಂಚಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಲಲಿತಾ ಮಾತಾಜಿ, ನಿಮ್ಗೆ ಇದು ಪುರುಷೋತ್ತಮ ಮಾಸದ್ದು ಏನೆಲ್ಲ ನಾವು ಶ್ಲೋಕಗಳು ಹೇಳ್ಕೊತೀವಿ ಅದನ್ನ ಹೇಳಿಸ್ತಾರೆ. ಲಲಿತಾ ಮಾತಾಜಿಗೆ ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹೇಳಿ, ಯಾರಾದ್ರೂ ಬೇಕು ಇಲ್ದಾರ ಹ್ಯಾಂಡ್ ರೈಸ್ ಮಾಡಿ ಕರಿತೀನಿ. ಓದ್ಲ ಮಾತಾಜಿ. ಶ್ರೀಮದ್ ಭಗವದ್ಗೀತಾ ಯಥಾರೂಪ ಅಧ್ಯಾಯ 15 ಅಥ ಪಂಚಮೋ ಅಧ್ಯಾಯ ಪುರುಷೋತ್ತಮ ಯೋಗ. ಶ್ಲೋಕ 1. ಶ್ರೀ ಭಗವಾನುವಾಚ ಊರ್ಧ್ವಂ ಮೂಲಂ ಅತಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಸಿ ಯಸ್ಯ ಪರ್ಣಾನಿ ಯಸ್ತು ವೇದ ಸ ವೇದವಿತ್. ಹರೇ ಕೃಷ್ಣ. ವಾಸಂತಿ ಮಾತಾಜಿ.
ಗುಣಪ್ರವೃತ್ತ ವಿಷಯ ಪ್ರಬಲ ಒಂದೊಂದು ಓದಿ ಹರೇ ಕೃಷ್ಣ. ಕರ್ಮಾನುಬಂಧಿ ಕೇಳಿಸ್ಲೇ ಇಲ್ಲ ಮಾತಾಜಿ ನೀವು ಹೇಳಿದ್ದು. ವಾಸಂತಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅದ್ರ ಪ್ರಕಾರ ಕರಿತೀನಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಕೇಳ್ತದಾ? ಹಾ ಕೇಳುತ್ತೆ, ಓದಿ ಮಾತಾಜಿ. ಅದಶೋದ್ಧ ಪ್ರಶಸ್ತ ಶಸ್ಯ ಶಾಖ ಗುಣ ಪ್ರವೃತ್ತ ವಿಷಯ ಪ್ರವಾಲ ಅದಶ ಮೂಲಾನ್ಯ ಸಂತತಾನಿ ಕರ್ಮಾನಿ ಬಂದೀನಿ ಮನುಷ್ಯ ಲೋಕಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಗೀತಾ ಮಾತಾಜಿ. ಯಾರು ಮಾತಾಜಿ? ಗೀತಾ ಎಂ. ಮೂರನೇದಲ್ಲ ಮಾತಾಜಿ. ಹ್ಮ್. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ. ಹರೇ ಹರೇ ಕೃಷ್ಣ. ಕೃಷ್ಣ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಥಾ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತ್ವಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯಥಾ ಪ್ರವೃತ್ತಿ ಪ್ರಸುತಾ ಪುರಾಣಿ. ಹರೇ ಕೃಷ್ಣ. ಲಕ್ಷ್ಮೀ ಬೀವಿ. ನಿರ್ಮಾಣ ಮೋಹ ಜಿತ ಸಂಗ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಗೈ ಗಚ್ಚಂತ್ಯ ಮೂಢ ಪದಮವ್ಯಯಂ ತತ್. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದ. ಉಮಾದೇವಿ ಮಾತಾಜಿ. ಉಮಾದೇವಿ ಮಾತಾಜಿ. ಓದಿ ಮಾತಾಜಿ. ಓದಿ ಓದಿ. ಭಾಷಯತಿ ನಾಶ ಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವೃತ್ತಂತೆ ತದ್ದಾಮ ಪರಮಂ ಮಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಛಾಯಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏಳನೇದು. ಹರೇ ಕೃಷ್ಣ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜು ತಂಬಟ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶರೀರಂ ಯದಾಪ್ನೋತಿ ಯಚ್ಚಾಪ್ಯುತ ಕ್ರಾಮತೀಶ್ವರಃ ಗ್ರಾತಿ ತಾನ್ ಸಂಯಾತಿ ವಾಯು ಗಂಧರ್ವೈ ಅವಕ್ಷಯಾತ್. ಹರೇ ಕೃಷ್ಣ. ಯಾರದ್ VOY36? ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಸುರೇಶ್. ಶ್ರೋತ್ರಂ ಚಕ್ಷುಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಹರೇ ಕೃಷ್ಣ. ಎ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಂತು ಉತ್ಕ್ರಾಮಂತಂ 10. ಶ್ಲೋಕ 10. ಉತ್ಕ್ರಾಮಂತಂ ಸ್ಮಿತಂ ವಾಪಿ ಭುಂಜಾನಾಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯತತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋ ಅಪ್ರಕೃತಾತ್ಮಾನೋ ನೈನಂ ಪಶ್ಯಂತಿ ಚೇತಸಃ. ಹರೇ ಕೃಷ್ಣ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಕಿಲಂ ಯಶ್ಚಂದ್ರಮಸಿ ಯಚ್ಚಾಗ್ನೌ ತದ್ದೇಜೋ ವಿದ್ಧಿ ಮಾಮಕಂ. ಹರೇ ಕೃಷ್ಣ. ಗೀತಾ ಮೋಹನ್ ಮಾತಾಜಿ. ಹರೇ ಕೃಷ್ಣ. ಗೀತಾ ಮೋಹನ್ ಮಾತಾಜಿ ಹೇಳ್ತೀರಾ ಮಾತಾಜಿ? ಅನ್ಮಿಟ್ ಆಗಿದ್ದೀರಾ? ಹರೇ ಕೃಷ್ಣ. ಓಕೆ. ರತ್ನ ಬಸವರಾಜ್ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಿಲ್ವಾ? ಕೇಳಿಸ್ತಿದೆ ಮಾತಾಜಿ. ಯಶೋಧ ಮಾತಾಜಿ. ಭವ್ಯ ಮಾತಾಜಿ. ಕೃಷ್ಣಮೂರ್ತಿ ಪ್ರಭುಜಿ. ಕೃಷ್ಣ ಮಾತಾಜಿ. ಓದಿ ಯಶೋಧ ಮಾತಾಜಿ. ಮಾತಾಜಿ.
ಹರೇ ಕೃಷ್ಣ 13 13 13 ಓದಿ ಮಾತಾಜಿ. ಗಾಮ 13 ಗಾಮ ವಿಶ್ಯಾಚಿ ಭೂತಾನಿ ಧಾರಯಾಮ್ಯ ಮಹಾಮೋಜನಿ ಉಷ್ಣಾಮಿ ಚೌಷಧಿಃ ಸರ್ವ ಸೋಮ ಭೂತ್ವಾ ರಸಾತ್ಮಕಃ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ 14 ಓದಿ. ಶ್ಲೋಕ 14. ಅಹಂ ವೈಶ್ಯನರೋ ಭೂತ್ವಾ ಪ್ರಾಣೀನಾಂ ಸಮಾಯುಕ್ತಃ ಅಜಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರಿ ಕೇಳಲಿಲ್ಲ ಪ್ರಭುಜಿ. ನೆಕ್ಸ್ಟ್ ಯಾರನ್ನ ಓದಿ ಇದು? ಗೀತಾ ಕೋಡಿಕಲ್ ಮಾತಾಜಿ ಓದಿ. ಅದೇ ಹೇಳ್ಬೇಕಾ ಮಾತಾಜಿ? 14 ಹೇಳಿ. 14 ಹೇಳ್ಬೇಕಾ? ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಹರೇ ಕೃಷ್ಣ. ಹರೇ ಕೃಷ್ಣ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟಃ ಮತ್ತಃ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತ ಕೃದ್ವೇದ ವಿದೇವ ಚಾಹಂ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು? ನಾನು ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳಿ ಕಾಂತಮಣಿ ಮಾತಾಜಿ ಹೇಳಿ. ದ್ವಾವಿಮೌ ಪುರುಷೌ ಲೋಕೆ ಶರಕ್ಷಾಕ್ಷರ ಏವ ಚ ಶರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ. 17 ಮಾತಾಜಿ. 18 ಅಲ್ಲ ಸಾರಿ 17. ಉತ್ತಮಃ ಪುರುಷಸ್ತ್ವನ್ಯಹಂ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ವಿಭತ್ಯ ವ್ಯಯ ಈಶ್ವರಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭಾವತಿ ಮಾತಾಜಿ. ಓದ್ತೀನಿ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಹರೇ ಕೃಷ್ಣ. ಇನ್ಯಾರು ಓದ್ತೀರಾ? ನೆಕ್ಸ್ಟ್ ಓದ್ಲಾ ಮಾತಾಜಿ? ಯಾರು? ನಾನು ರತ್ನ ಮಾತಾಜಿ. ಓದಿ. ರತ್ನ ಓದ್ಲಿಲ್ಲ ಅಲ್ಲ ನೀವು? ಓದ್ದೆ ಮಾತಾಜಿ. ಓದಿದ್ರೆ ಬೇಡ ಮಾತಾಜಿ. ಓದಿಲ್ದೇ ಇರೋರು ಮಾತಾಜಿ ಇನ್ನೂ ಇದ್ದಾರೆ ಓದ್ದೇ ಇರೋರು. ಆಯ್ತು ಆಯ್ತು ಮಾತಾಜಿ. ಓದಿಲ್ದೇ ಇರೋರು ಓದಿ. ಹರೇ ಕೃಷ್ಣ. ಓದ್ಲಿ ಮಾತಾಜಿ. ಆಯ್ತಾ ಎಲ್ರದು? ಓದಿ ಮಾತಾಜಿ ನೀವೇ. ಯೇ ಮಾಂ ಏವಂ ಸಮ್ಮೂಢೋ ಜಾನಂತಿ ಪುರುಷೋತ್ತಮಂ ಸಾ ಸರ್ವವಿದಂ ಭಜಂತಿ ಮಾಂ ಸರ್ವಭಾವೇನ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಮುಕ್ತಃ ಏತತ್ ಬುದ್ಧ್ಯ ಬುದ್ಧಿಮಾನ್ ಸ್ಯಾತ್ ಕೃತಶ್ಚ ಭಾರತ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣ ಅರ್ಜುನ ಸಂವಾದೆ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯಃ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಚೌರಾಷ್ಟಕಂ. ಹರೇ ಕೃಷ್ಣ. ಓದ್ದೇ ಇರೋರು ಓದಿ, ಇಲ್ಲರೆ ಶುರು ಮಾಡಿ. ನಾನು ಓದ್ಲಾ ಮಾತಾಜಿ? ರಜೆ ಪ್ರಸಿದ್ಧಂ ನವನೀತ ಚೌರಂ ಗೋಪಾಂಗನಾನಾಂ ಚತುಕೂಲ ಚೌರಂ ಅನೇಕ ಜನ್ಮಾಜಿತ ಪಾಪ ಚೌರಂ ಚೌರಾಂಗಗಣ್ಯಂ ಪುರುಷಂ ನಮಾಮಿ. ಹರೇ ಕೃಷ್ಣ. ಓದಿ. ಭವ್ಯ ಮಾತಾಜಿ ಓದಿ. ಶ್ರೀರಾಧಿಕಾಯ ಹೃದಯಸ್ಯ ಚೌರಂ ನಮಃ ಶ್ಯಾಮಲಾ ಕಾಂತಿ ಚೌರಂ ಪದಶ್ರಿತಾನಾಂ ಚ ಸಮರ್ಥ ಚೌರಂ ಚೌರಾಗ್ರಗಣ್ಯಂ ನಮಾಮಿ. ಎಲ್ಲ ಯಾವ ಒಬ್ರು ಓದೋವಾಗ ಬಾಕಿ ಇರೆಲ್ಲ ಹೇಳ್ಬೇಡಿ ದಯವಿಟ್ಟು. ಯಾರು ಪ್ರಭುಜಿ ಹೇಳ್ದಂಗಾಯ್ತು. ಹೇಳಿ ಯಾರು? ನೆಕ್ಸ್ಟ್ ಓದಿ. ಓದ್ಲಾ ಮಾತಾಜಿ?
अकिञ्चनीकृत्य पदाश्रितं यः करोति बुद्धिं प्रतिदेहहीनं तेनोद्यहेहि दृष्टकृतेन जगत्त्रयोऽपि। ಯಾರ್ ಫೋನು? ಗೀತಾ ಮೋಹನ್. ಮಾತಾಜಿ, ಗೀತಾ ಮೋಹನ್ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಗೀತಾ ಮೋಹನ್ ಮಾತಾಜಿ, ಗೀತಾ ಮೋಹನ್ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಹೇಳೋದಿದ್ರೆ ಹೇಳಿ ಮಾತಾಜಿ. ಮಾತಾಜಿ ನಾನೋದ್ಲಾ? ಓದಿ. ಅಕಿಂಚನೀಕೃತ್ ಪದಾಶ್ರಿತಂ ಯಃ ಕರೋತಿ ಭಿಕ್ಷುಂ ಪರಿಗೃಹ್ಯೇಹಯೀನಂ ಕೇಶಾಪ್ಯಹೋ ಭೀಷಣಚೌರಯೀ ದೃಷ್ಟಾಶ್ರುತೋ ವಾ ನ ಜಗತ್ರಯೇಪಿ. ಹರೇ ಕೃಷ್ಣ. ಹರೇ ಕೃಷ್ಣ ಓದ್ತಿ ಮಾತಾಜಿ. ಯನಮಾಪಿ ಹರಸ್ಯ ಶೇಷಂ ಗಿರಿಪ್ರಸಾರಾನ್ ಅಪಿ ಪಾಪರಾಶೀನ್ ಆಶ್ಚರ್ಯರೂಪೋ ನನು ಚೌರೈದೃಗ್ ದೃಷ್ಟಃ ಶ್ರುತೋ ವಾ ನ ಮಯಾ ಕದಾಪಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ಯದೀಯನಾಮಾಪಿ ಅರತ್ಯ ಶೇಷಂ ಗಿರಿಪ್ರಸಾರಾನ್ ಅಪಿ ಪಾಪರಾಶೀನ್ ಆಶ್ಚರ್ಯರೂಪೋ ನನು ಚೌರೈದೃಗ್ ದೃಷ್ಟಃ ಶ್ರುತೋ ವಾ ನ ಮಯಾ ಕದಾಪಿ. ಹರೇ ಕೃಷ್ಣ. ನಾನೋದ್ಲ ಮಾತಾಜಿ? ಓದಿ ಓದಿ. ಧನಂ ಚ ಮಾನಂ ಚ ತತೇಂದ್ರಿಯಾಣಿ ಪ್ರಾಣಾಂ ಶರತ್ವಾ ಮಮ ಸರ್ವಮೇವ ಪಲಾಯಸೆ ಕುದ್ರಧೃತೋದ್ಯ ಚೌರ ತ್ವಂ ಭಕ್ತಿ ತಾಂ ಜ್ಞಾಸಿ ಮಯಾ ನಿರುದ್ಧಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ಲ ಮಾತಾಜಿ? तीनत्सि घोरं यमपाशबन्धं भीमस्ति भीमं भवपाशबन्धं चीनत्सि सर्वस्य समस्तबन्धं नैवात्मनो भक्तकृतं तु बन्धं. हरे कृष्ण. हरे कृष्ण. मनमानसे तामस राशि घोरे कारागृहे दुःखमये निबद्धः लभस्व हे चौर हरे चिराय स्तचौर्य दोषोचितमेव दण्डम् कारागृहे वस सदा हृदये मदीये मद्भक्तिपाशा दृढबन्धन निश्चलासन् त्वां कृष्ण हे प्रलयकोटि शतान्तरेऽपि सर्वस्वचौरा हृदयान् न हि मोचयामि. हरे कृष्ण 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 हरे 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 राम 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 हरे हरे. ಹರೇ ಕೃಷ್ಣ. ಇದೊಂದು ಓದ್ತಿದ್ರಿಲ್ಲ, ಇದು ಯಾವ್ದಪ್ಪ ಅದು ಶ್ಲೋಕ ಗೋವರ್ಧನಂ, ಅದೊಂದು ಹೇಳ್ತಾ ಇದ್ವಿ. ಮೂರ್ ಜನ ಹೇಳಿ, ಒಂದೊಂದ್ ಶ್ಲೋಕ ಒಬ್ಬೊಬ್ರು ಓದಿ, ಬಟ್ 6 ಜನಕ್ಕೆ ಸಿಕ್ಕತ್ತೆ. ಗೋವರ್ಧನಂ ಧರಂ ವಂದೇ ಗೋಪಾಲ ಗೋಪರೂಪಿಣಂ ಗೋಕುಲೋಸ್ತಮಿ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ಓದ್ದೇ ಇರೋರು ಚಾನ್ಸ್ ಕೊಡಿ ದಯವಿಟ್ಟು, ಓದ್ದೇ ಇರೋರು ಹೇಳಕ್ಕೆ ಅವಕಾಶ ಮಾಡ್ಕೊಡಿ. ಹರೇ ಕೃಷ್ಣ. ವಂದೇ ನವಗನ ಸಾಮ್ಯ ದ್ವಿಭುಜಂ ಮುರಳೀಧರಂ ಪೀತಾಂಬರಾಧರಂ ದೇವಂ ಸಾರಾಧಂ ಪುರುಷೋತ್ತಮಂ. ಹರೇ ಕೃಷ್ಣ.
ಮೂರ್ ಜನ ಹೇಳಿ, 3 ಸಲ ಹೇಳೋಣ. ಹೇಳ್ದೇ ಇರೋರು ಹೇಳಿ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೇ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ಕೃಷ್ಣ. ಹರೇ ಕೃಷ್ಣ. ಹೇಳಿ. ವಂದೇ ನವಗನ ಶ್ಯಾಮ ದ್ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ಸರಾಧಾಂ ಪುರುಷೋತ್ತಮಂ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಇನ್ನು ಇಬ್ರು ಹೇಳಿ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೇ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ಇನ್ನೊಂದು ಓದ್ಬೇಕು. ಇನ್ನೊಬ್ರು ಹೇಳಿ. ವಂದೇ ನವಘನ ಶ್ಯಾಮ ದ್ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ಸರಾಧಾಂ ಪುರುಷೋತ್ತಮಂ. ಗೋವರ್ಧನ ಪರ್ವತವನ್ನು ಎತ್ತಿದವನನ್ನು ವಂದಿಸುತ್ತೇನೆ. ಗೋಪ ಬಾಲಕನ ರೂಪದಲ್ಲಿರುವ ಗೋಪಾಲನನ್ನು, ಗೋಕುಲದಲ್ಲಿ ಪ್ರತಿದಿನವೂ ಉತ್ಸವವಾಗಿರುವ ಈಶನನ್ನು, ಗೋಪಿಯರ ಪ್ರಿಯನಾದ ಗೋವಿಂದನನ್ನು ವಂದಿಸುತ್ತೇನೆ. ಹೊಸ ಮೋಡದಂತೆ ಕಪ್ಪಾಗಿರುವ 2 ಭುಜಗಳುಳ್ಳ ಕೊಳಲು ಹಿಡಿದಿರುವವನನ್ನು, ಹೊಳೆಯುವ ಹಳದಿ ವಸ್ತ್ರ ಧರಿಸಿದ ದೇವನನ್ನು, ರಾಧೆಯೊಂದಿಗಿರುವ ಪುರುಷೋತ್ತಮನನ್ನು ವಂದಿಸುತ್ತೇನೆ. ಹರೇ ಕೃಷ್ಣ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದಗಳು. ಅನಂತ ಧನ್ಯವಾದಗಳು ಮಾತಾಜಿ. ಕಿ ಜೈ. ಧನ್ಯವಾದಗಳು ರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಹರೇ ಜೈ. ಕೃಷ್ಣ ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಹಾಕಿದಿರಲ್ಲ ಎಲ್ಲ? ಅಟೆಂಡೆನ್ಸ್ ಹಾಕ್ತಿಲ್ದೇವ್ರು ಹಾಕಿ ಎಂಡ್ ಮಾಡ್ತೀನಿ ಆಮೇಲೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಓಕೆ, ಎಂಡ್ ಮಾಡ್ಲಾ? ಮಾಡಿ ಮಾತಾಜಿ. ಮಾಡ್ತಿದೀವಿ.